Group attention! Right turn! ರಾಜ್ಯ ಮಟ್ಟದ ಕ್ರೀಡಾಕೂಟ ಪ್ರತಿಷ್ಠಿತ ಮೂಡಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ಈಗ ಎಲ್ಲರ ಸಮ್ಮುಖದಲ್ಲಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಕ್ರೀಡಾಕೂಟದ ಪ್ರಾರಂಭದ ಸಂಕೇತವಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಕ್ರೀಡಾಭಿಮಾನಿಗಳೇ, ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ರಚಿಸಿದ ಬೆಂಗಳೂರು ಜಿಲ್ಲಾ ಘಟಕ ದಕ್ಷಿಣ ಕನ್ನಡ ಹಾಗೂ ಆಳುವ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದಿರೆ ಇದರ ಸಹಯೋಗದೊಂದಿಗೆ
ದೈಹಿಕ ಶಿಕ್ಷಣ ಶಿಕ್ಷಕರ ಮತ್ತು ದೈಹಿಕ ಶಿಕ್ಷಣ ಉಪನ್ಯಾಸಕರ ಅಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದ ಪಥಸಂಚಲನದಲ್ಲಿ ಈಗ ಬಾಗಲಕೋಟೆ ತಂಡ ಮುಗೋಳ, ಬಾದಾಮಿ, ಬೀಳಗಿ, ಹುನಗುಂದ, ರಬಕವಿ ಹಾಗೂ ಬನಹಟ್ಟಿ ತಾಲೂಕುಗಳನ್ನು ಒಳಗೊಂಡಂತಹ ಬಾಗಲಕೋಟೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಇದೀಗ ಗೌರವಾನ್ವಿತ ಅತಿಥಿಗಳಿಗೆ ವಂದನೆಯನ್ನು ನೀಡ್ತಾ ಇದ್ದಾರೆ. ಬಳ್ಳಾರಿ, ಕಂಪ್ಲಿ, ಸಂಡೂರು, ಶಿರಗುಪ್ಪ ಹಾಗೂ ಕರಗೋಡ ತಾಲೂಕುಗಳನ್ನು ಒಳಗೊಂಡಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಬಳ್ಳಾರಿ ಜಿಲ್ಲಾ ತಂಡ ಇದೀಗ ಗೌರವವನ್ನು ನೀಡ್ತಾ ಇದೆ. ಅವರನ್ನು ಹಿಂಬಾಲಿಸಿಕೊಂಡು ಇದೀಗ ಬರ್ತಾ ಇರುವಂತಹ ತಂಡ ಬೆಳಗಾವಿ, ಕುಂಡರಕೆರೆಯಂತೆ ಪ್ರಸಿದ್ಧವಾಗಿರುವಂತಹ ಕನ್ನಡ ನಾಡಿನ ಐತಿಹಾಸಿಕ ನಗರವೆಂದೇ ಪ್ರಸಿದ್ಧವಾಗಿರುವಂತಹ ಬೆಳಗಾವಿ ನೂತನ ವಿಧಾನಸೌಧವನ್ನು ತನ್ನದಾಗಿಸಿಕೊಂಡು ಸಾಮರ್ಥ್ಯ ಸೌಧದ ಮೂಲಕ ಕನ್ನಡ ನಾಡಿನ ಜನರ ಮನೆ ಮಾತಾಗಿರುವಂತಹ ನಗರ ಬೆಳಗಾವಿಯ ಶಿಕ್ಷಕ ಬಂಧುಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರ ರಾಜ್ಯದ ಪವರ್ ಕೇಂದ್ರವೆಂದೇ ಪ್ರಸಿದ್ಧವಾಗಿರುವಂತಹ ಬೆಂಗಳೂರು ದಕ್ಷಿಣ ಐಟಿ ನೀತಿಯ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ತನ್ನದಾಗಿಸಿಕೊಂಡಿರುವಂತಹ ಬೆಂಗಳೂರು, ಅವರನ್ನು ಹಿಂಬಾಲಿಸಿಕೊಂಡು ಬೆಂಗಳೂರು ಉತ್ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿದಂತಹ ಉದ್ಯಾನ ನಗರಕ್ಕೆ ಪ್ರಸಿದ್ಧವಾಗಿರುವಂತಹ ಬೆಂಗಳೂರಿನ ಪ್ರಸಿದ್ಧ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಕೂಟದಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೀದರ್, ಸೂಫಿ ಸಂತರ ನಾಡು ಬೀದರ್. ಬೀದರ್ ಕೋರ್ಟ್ನ ಮೂಲಕ ಐತಿಹಾಸಿಕವಾಗಿ ತನ್ನನ್ನು ಕನ್ನಡ ನಾಡಿನಲ್ಲಿ ಗುರುತಿಸಿಕೊಂಡಿರುವಂತಹ ಹೆಮ್ಮೆಯ ಜಿಲ್ಲೆ ಸೂಫಿ ಸಂತರ ನಾಡು ಬೀದರ್. ಬಸವ ಕಲ್ಯಾಣ, ಬಾಗಲಕೋಟೆ, ಹುಮನಾಬಾದ್, ಔರಾಬಾದ್, ಶಿರಗುಪ್ಪ, ಹುಲ್ಸೂರ ಹಾಗೂ ಕಮಲಾನಗರ ತಾಲೂಕುಗಳನ್ನು ಒಳಗೊಂಡಂತಹ ಬೀದರ್ ತಂಡ ಇದೀಗ ಗೌರವವನ್ನು ನೀಡ್ತಾ ಇದೆ. ಅವರನ್ನು ಹಿಂಬಾಲಿಸಿಕೊಂಡು ಇದೀಗ ನಮ್ಮ ಮುಂದೆ ಚಾಮರಾಜನಗರ ಐತಿಹಾಸಿಕವಾಗಿ, ಸಾಂಸ್ಕೃತಿಕ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ನಾಡಿನಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಂತಹ ಹೆಮ್ಮೆಯ ಜಿಲ್ಲೆ ಚಾಮರಾಜನಗರ. ಗುಂಡ್ಲುಪೇಟೆ, ಕೊಳ್ಳೇಗಾಲ, ಯಳಂದೂರು, ಹನ್ನೂರು ತಾಲೂಕುಗಳನ್ನು ಒಳಗೊಂಡಂತಹ ಚಾಮರಾಜನಗರದ ದೈಹಿಕ ಶಿಕ್ಷಕರು ಗೌರವವನ್ನು ನೀಡ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿಕೊಂಡು ಚಿಕ್ಕೋಡಿ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ. ಶೈಕ್ಷಣಿಕವಾಗಿ ಕನ್ನಡ ನಾಡಿನಲ್ಲಿ ತನ್ನದೇ ಆದಂತಹ ಛಾಪನ್ನು ನೀಡಿದಂತಹ ವಿಶಿಷ್ಟ ಸಾಧನೆಯ ಮೂಲಕ ಈ ನಾಡಿನಲ್ಲಿ ಗುರುತಿಸಿಕೊಂಡಿರುವಂತಹ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಇದೀಗ ಈ ಒಂದು ಪಥಸಂಚಲನಕ್ಕೆ ವಿಶೇಷವಾದ ನೆರವನ್ನು ನೀಡಿದಂತಹ ಮೂಡುಬಿದಿರೆಯ ರೋಟರಿ ಶಾಲೆಯ ವಾದ್ಯ ವೃಂದ ತನ್ನದೇ ಆದ ಶೈಲಿಯಲ್ಲಿ ಗೌರವವನ್ನು ನೀಡುತ್ತದೆ. ಇದೀಗ ನಮ್ಮ ಮುಂದೆ ಬರುವಂತಹ ಇರುವಂತಹ ತಂಡ ಚಿಕ್ಕಮಗಳೂರು, ಕಾಶಿನಾಡು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಮೇಲುಗಡ್ಡ, ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಬೇಲೂರು ತಾಲೂಕುಗಳನ್ನು ಒಳಗೊಂಡಂತಹ ಚಿಕ್ಕಬಳ್ಳಾಪುರ ಇದೀಗ ನಮ್ಮ ಮುಂದೆ ಸಾಗಿ ಬರ್ತಾ ಇದೆ ಚಿಕ್ಕಮಗಳೂರು. ಮಲೆನಾಡು ಖ್ಯಾತಿಯ ಕಾಫಿಯ ನಾಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೋದರ ಜಿಲ್ಲೆಯಂತಿರುವಂತಹ ಚಿಕ್ಕಮಗಳೂರು. ಇದೀಗ ಚಿತ್ರದುರ್ಗ, ಕೋಟೆಗಳ ನಾಡು ಚಿತ್ರದುರ್ಗ. ಮುನಕ್ಕೆ ಹೋಗುವನ ಮೂಲಕ ಐತಿಹಾಸಿಕವಾಗಿ ಬಹಳಷ್ಟು ಕೊಡುಗೆಯನ್ನು ಈ ನಾಡಿಗೆ ಅರ್ಪಿಸಿದಂತಹ ಹೆಮ್ಮೆಯ ಚಿತ್ರದುರ್ಗ ಜಿಲ್ಲೆ. ನಮ್ಮ ಮುಂದೆ ಬರ್ತಾ ಇರುವಂತಹ ತಂಡ ದಾವಣಗೆರೆ, ನಗರಿ ದಾವಣಗೆರೆ. ಕನ್ನಡ ನಾಡಿನಲ್ಲಿ ಕೇಂದ್ರಬಿಂದುವಾಗಿ ವ್ಯವಹಾರಿಕವಾಗಿ, ಶೈಕ್ಷಣಿಕವಾಗಿ ತನ್ನದೇ ಆದಂತಹ ಖ್ಯಾತಿಯನ್ನು ಪಡೆದಂತಹ ಹೆಮ್ಮೆಯ ಜಿಲ್ಲೆ ದಾವಣಗೆರೆ. ಹರಿಹರ, ಚನ್ನಗಿರಿ, ಹೊನ್ನಾಳಿ, ಜಗಳೂರು, ನ್ಯಾಮತಿ ಈ ತಾಲೂಕುಗಳನ್ನು ಒಳಗೊಂಡಂತಹ ತಂಡ ಇದೀಗ ನಮ್ಮ ಮುಂದೆ ಸಾಗಿ ಬರ್ತಾ ಇದೆ ಧಾರವಾಡ, ವೇದದ ನಗರಿ. ಶೈಕ್ಷಣಿಕವಾಗಿ ಐಐಟಿ ವಿದ್ಯಾಸಂಸ್ಥೆಯನ್ನ ಒಳಗೊಂಡಿರುವಂತಹ ಕನ್ನಡ ನಾಡಿನ ಶೈಕ್ಷಣಿಕ ನಗರ ಧಾರವಾಡ.
ಧಾರವಾಡ ಕ್ಷೇತ್ರದಲ್ಲಿ ಹತ್ತು ಹಲವು ಸಾಧನೆಗಳನ್ನು ಮಾಡಿದಂತಹ ಹೆಮ್ಮೆಯ ಜಿಲ್ಲೆ ಕ್ರೀಡಾನಗರಿ ಧಾರವಾಡ. ಹುಬ್ಬಳ್ಳಿ, ಕಲಘಟಗಿ, ಕುಂದಗೋಳ, ನವಲಗುಂದ, ಅಣ್ಣಾಮರ ಹಾಗೂ ಅಣ್ಣಗೇರಿ ತಾಲೂಕುಗಳು ಒಳಗೊಂಡಿದೆ ಧಾರವಾಡ. ಇದೀಗ ನಮ್ಮ ಮುಂದೆ ಗದಗ. ಮುದ್ರಣ ನಗರ ಗದಗ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಕನ್ನಡ ನಾಡಿನ ಹೆಮ್ಮೆಯ ಜಿಲ್ಲೆ ಮುದ್ರಣ ನಗರವೆಂದೇ ಖ್ಯಾತವಾದಂತಹ ಈ ಜಿಲ್ಲೆ ಶೈಕ್ಷಣಿಕವಾಗಿ ಹತ್ತು ಹಲವು ಸಾಧನೆಗಳನ್ನು ನೀಡಿ ಕನ್ನಡ ನಾಡಿಗೆ ಮುಕ್ತಮಣಿಯಾಗಿ ಶೋಭಿಸಿದಂತಹ ಗದಗ ಜಿಲ್ಲೆಯ ಶಿಕ್ಷಕ ಬಂಧುಗಳು. ಬೆಳಗೇರಿ, ನರಗುಂದ, ಕುಂಡಲಗಿ, ರೋಣ, ಶಿರಹಟ್ಟಿ, ಗಜೇಂದ್ರಗಳ ಲಕ್ಷ್ಮೇಶ್ವರ ಒಳಗೊಂಡಂತಹ ಗದಗ ತಂಡ ಇದನ್ನು ಹಿಂಬಾಲಿಸಿಕೊಂಡು ಇದೀಗ ಹಾವೇರಿ. ಏಲಕ್ಕಿಯ ನಗರ ಹಾವೇರಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಖ್ಯಾತಿಯನ್ನು ಸಾಧನೆಯನ್ನ ಈ ರಾಜ್ಯದಲ್ಲಿ ಮಾಡಿದಂತಹ ಹೆಮ್ಮೆಯ ಜಿಲ್ಲೆ ಹಾವೇರಿ. ಏಲಕ್ಕಿ ನಗರವೆಂದೇ ಗುರುತಿಸಲ್ಪಟ್ಟಂತಹ ಹತ್ತು ಹಲವು ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿರುವ ಹೆಮ್ಮೆಯ ಜಿಲ್ಲೆ ಹಾವೇರಿಯ ಶಿಕ್ಷಕ ಬಂಧುಗಳಿಗೀಗ ಅವರು ಬಂದರೆ ಕಲಬುರ್ಗಿ ನಮ್ಮ ಮುಂದೆ ಸಾಗಿ ಬರ್ತಾ ಇದೆ. ಕಲಬುರ್ಗಿ ತೊಗರಿ ಕನ್ನಡ ನಾಡು ಐತಿಹಾಸಿಕವಾಗಿ ಪಂದ್ಯ ಪರಂಪರೆಯನ್ನ ಒಳಗೊಂಡಿರುವಂತಹ ಕಲಬುರಗಿ ಕ್ರೀಡಾ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಸಂಸ್ಕೃತಿಯಲ್ಲಿ ಈ ನಾಡಿಗೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದಂತಹ ತೊಗರಿಯ ಕಣಜ ಕಲಬುರಗಿಯ ಶಿಕ್ಷಕ ಬಂಧುಗಳು ಸಂದರ್ಭದಲ್ಲಿ ಇದೀಗ ನಮ್ಮ ಮುಂದೆ ಸಾಗಿ ಬರ್ತಾ ಶೈಲಿಯಲ್ಲಿ ಗೌರವವನ್ನು ನೀಡ್ತಾ ಇದೆ. ಕೋಲಾರ ಚಿನ್ನದ ನಾಡು, ಕೋಲಾರ ಚಿನ್ನದ ನಗರಿ ಕೋಲಾರ ಐತಿಹಾಸಿಕವಾಗಿ ಹಲವು ಸ್ಥಳಗಳನ್ನು ಒಳಗೊಂಡಿರುವಂತಹ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಒಳಗೊಂಡಿರುವಂತಹ ಚಿನ್ನದ ನಾಡು ಕೋಲಾರ. ಕೋಲಾರದ ಶಿಕ್ಷಕ ಬಂಧುಗಳು ಇದೀಗ ಪಥಸಂಚಲನದಲ್ಲಿ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಕೋಲಾರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ ತಾಲೂಕುಗಳನ್ನು ಒಳಗೊಂಡಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಗೌರವವನ್ನು ನೀಡ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿಕೊಂಡು ಇದೀಗ ಬರ್ತಾ ಇರುವಂತಹ ತಂಡ ಕೊಪ್ಪಳ. ಹಲವು ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿರುವಂತಹ ಕೊಪ್ಪಳ ಜಿಲ್ಲೆ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಕೊಡುಗೆಯನ್ನು ಈ ನಾಡಿಗೆ ಅರ್ಪಿಸಿದಂತಹ ಹೆಮ್ಮೆಯ ಜಿಲ್ಲೆ ಕೊಪ್ಪಳದ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಈ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಪಥಸಂಚಲನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುತ್ತಾರೆ. ಗಂಗಾವತಿ, ಕುಷ್ಟಗಿ, ಕುಕನೂರ, ಕರಟಗಿ ಹಾಗೂ ಕನಕಗಿರಿ ಈ ತಾಲೂಕುಗಳನ್ನು ಒಳಗೊಂಡಂತಹ ಕೊಪ್ಪಳ ತಂಡ ಇದೀಗ ಗೌರವವನ್ನು ನೀಡ್ತಾ ಇದೆ. ಅವರನ್ನ ಹಿಂಬಾಲಿಸಿಕೊಂಡು ಇದೀಗ ಬರ್ತಾ ಇರುವಂತಹ ತಂಡ ಮಧುಗಿರಿ. ಶೈಕ್ಷಣಿಕ ಜಿಲ್ಲೆ ಮಧುಗಿರಿ ಹತ್ತು ಹಲವು ಶೈಕ್ಷಣಿಕ ಸಾಧನೆಗಳನ್ನ ಮಾಡಿದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿರುವ ಕನ್ನಡ ನಾಡಿನ ಸುಂದರ ಜಿಲ್ಲೆ ಮಧುಗಿರಿ. ಸಕ್ಕರೆಯ ನಾಡು ಮಂಡ್ಯ ಸಾಗಿ ಬರ್ತಾ ಇದೆ. ರಾಜಕೀಯವಾಗಿ ಈ ನಾಡಿಗೆ ಹತ್ತು ಹಲವು ಕೊಡುಗೆಗಳನ್ನು ನೀಡಿದಂತಹ ಹೆಮ್ಮೆಯ ಜಿಲ್ಲೆ ಮಂಡ್ಯದ ದೈಹಿಕ ಶಿಕ್ಷಣ ಶಿಕ್ಷಕರು. ಮದ್ದೂರು ನಾಡಿಗೆ ಪ್ರಸಿದ್ಧವಾದಂತಹ ಜಿಲ್ಲೆ ಮದ್ದೂರು, ಮಳವಳ್ಳಿ, ಶ್ರೀರಂಗಪಟ್ಟಣ, ಕೃಷ್ಣರಾಜಪೇಟೆ, ನಾಗಮಂಗಲ, ಪಾಂಡವರಪುರ ತಾಲೂಕುಗಳನ್ನು ಒಳಗೊಂಡಿದೆ. ಇದೀಗ ನಮ್ಮ ಮುಂದೆ ತುಮಕೂರಿನ ಶಿಕ್ಷಕ ಬಂಧುಗಳು ಇದೀಗ ಆಗಮಿಸ್ತಾ ಇದ್ದಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆಯ ಜಿಲ್ಲೆಯಾದ ಶಿರ್ಸಿ ಬೆಕ್ಕಿನ ನಾಡೆಂದೇ ಪ್ರಸಿದ್ಧವಾಗಿರುವ ತುಮಕೂರು ಜಿಲ್ಲೆಯನ್ನ ಅನುಸರಿಸಿಕೊಂಡು ಬಂದಿರುವಂತಹ ಶೈಕ್ಷಣಿಕ ಜಿಲ್ಲೆ ಶಿರಸಿ ಕರಾವಳಿ ಜಿಲ್ಲೆಯಾಗಿದ್ದುಕೊಂಡು ಶೈಕ್ಷಣಿಕವಾಗಿ ಹತ್ತು ಹಲವು ಸಾಧನೆಗಳನ್ನು ಮಾಡಿದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿರುವ ಈ ನಾಡಿನ ಹೆಮ್ಮೆಯ ಜಿಲ್ಲೆ ಶಿರಸಿ ಶೈಕ್ಷಣಿಕ ಜಿಲ್ಲೆ. ಇದೀಗ ನಮ್ಮ ಶಿಕ್ಷಣ ಸಚಿವರ ಜಿಲ್ಲೆ ಶಿವಮೊಗ್ಗ. ಮಲೆನಾಡ ಹೆಬ್ಬಾಗಿಲು ಎಂದು ಪ್ರಸಿದ್ಧವಾಗಿರುವಂತಹ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಮಲೆನಾಡಿನ ರಮಣೀಯವಾದಂತಹ
ಸುಂದರ ಪ್ರಾಕೃತಿಕ ವಿಭಾಗಗಳನ್ನು ಒಳಗೊಂಡಿರುವಂತಹ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗವನ್ನು ನಿಭಾಯಿಸಿಕೊಂಡು ರಾಯಚೂರು, ಮಾನ್ವಿ, ಸಿಂಧನೂರು, ದೇವದುರ್ಗ, ನಿಗೂರು, ಮಸ್ಕಿ ಈ ತಾಲೂಕುಗಳಂತಹ ತಂಡ ರಾಯಚೂರು ನಿಭಾಯಿಸಿಕೊಂಡು ಮೂಡಬಿದ್ರೆಯ ಇಲ್ಲಿಯ ವಾಸ್ತವಿಕ ಗೌರವ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ. ಇದೀಗ ನಮ್ಮ ನೆರೆಯ ಜಿಲ್ಲೆ ಉಡುಪಿ ರಾಷ್ಟ್ರಮಟ್ಟಗಳನ್ನು ಒಳಗೊಂಡಿರುವಂತಹ ಬ್ಯಾಂಕ್ಗಳ ತವರು ಕ್ಷೇತ್ರ ಉಡುಪಿ. ವೈದ್ಯಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಸೋದರ ಜಿಲ್ಲೆ ಉಡುಪಿ. ವಿಜಯಪುರ ಇದೀಗ ನಮ್ಮ ಅತಿಥಿಗಳ ಮುಂದೆ ಸಾಗಿ ಬರ್ತಾ ಇದೆ. ವಿಜಯಪುರ ಐತಿಹಾಸಿಕ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದಂತಹ ಗುಮ್ಮಟಗಿರಿ ಖ್ಯಾತಿಯ ವಿಜಯನಗರ. ಇದೀಗ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆಯಾಗಿ ಮಾರ್ಪಟ್ಟಂತಹ, ಇತ್ತೀಚೆಗೆ ಹೊಸ ಜಿಲ್ಲೆಯಾಗಿ ಮಾರ್ಪಟ್ಟಂತಹ ವಿಜಯನಗರ ಜಿಲ್ಲೆ ಗೌರವವನ್ನು ನೀಡ್ತಾ ಇದೆ. ಯಾದಗಿರಿ ಕನ್ನಡ ನಾಡಿನ ಸಂಸ್ಕೃತಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಕೊಡುಗೆಗಳನ್ನ ನೀಡಿದಂತಹ, ಹಲವಾರು ಸಾಧನೆಗಳನ್ನ ಮಾಡಿದಂತಹ ಹೆಮ್ಮೆಯ ಜಿಲ್ಲೆ ಯಾದಗಿರಿ. ಶಹಾಪುರ, ಶೋರಾಪುರ, ಹುಣಸಗಿ, ಒಳಗೇರ ಹಾಗೂ ಗುರುಮಠಕಲ್ ತಾಲೂಕುಗಳನ್ನು ಒಳಗೊಂಡಿದೆ ಯಾದಗಿರಿ. ಗಿರಿಗಳ ನಾಡು ಯಾದಗಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಆಕರ್ಷಕ ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಆತಿಥೇಯ ಆಳ್ವಾಸಿನ ಶಿಸ್ತಿನ ಸಿಪಾಯಿ ಬಿಪಿಎಡ್ ಎಂಪಿಎಡ್ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದ ಯಶಸ್ಸಿಗಾಗಿ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಂತಹ ಅಧಿಕಾರಿ ವರ್ಗದವರು ಪ್ರತಿಷ್ಠಿತ ಆಳ್ವಾಸ್ ಬಿಪಿಎಡ್ ಹಾಗೂ ಎಂಪಿಎಡ್ನ ವಿದ್ಯಾರ್ಥಿಗಳು ತಮ್ಮದೇ ಆದ ಶೈಲಿಯಲ್ಲಿ ಗೌರವವನ್ನು ನೀಡ್ತಾ ಇವೆ. ಇದೀಗ ಆತಿಥೇಯ ದಕ್ಷಿಣ ಕನ್ನಡ ಕರಾವಳಿಯ ಹೆಮ್ಮೆಯ ಮುತ್ತುಗಳು, ಬ್ಯಾಂಕಿನ ತವರು ಕ್ಷೇತ್ರ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಖ್ಯಾತಿಯನ್ನ ಪಡೆದ ದಕ್ಷಿಣ ಕನ್ನಡ. ಕನ್ನಡ ನಾಡಿನ ಏಕೈಕ ಬಂದರನ್ನು ಒಳಗೊಂಡಿರುವಂತಹ ಬಂದರು ನಗರ ದಕ್ಷಿಣ ಕನ್ನಡ ಜಿಲ್ಲೆ. SSLCಯಿಂದ PUCಯವರೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಈ ರಾಷ್ಟ್ರದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿದಂತಹ ಹೆಮ್ಮೆಯ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ. ಬಹಳ ಉದ್ದನೆಯ ದಂಡು ದಕ್ಷಿಣ ಕನ್ನಡ. ಈ ಕ್ರೀಡಾಕೂಟಕ್ಕೆ ವಿಶೇಷವಾದ ಮೆರಗನ್ನು ನೀಡಿದಂತಹ ಇನ್ನೊಂದು ವಾದ್ಯವರ್ಗದ ತಂಡ ಇಲ್ಲಿಯ ಮೂಡಬಿದ್ರೆಯ ಭುವನ. ಪ್ರಪ್ರಥಮ ಬಾರಿಗೆ ಈ ಪ್ರತಿಷ್ಠಿತ ಮೂಡಬಿದ್ರೆಯ ಹೆತ್ತಡಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದ ಪ್ರಾರಂಭದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ದಕ್ಷಿಣ ಕನ್ನಡ ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ಇವರ ಸಹಕಾರದೊಂದಿಗೆ ದೈಹಿಕ ಶಿಕ್ಷಣ ಶಿಕ್ಷಕರ, ದೈಹಿಕ ಶಿಕ್ಷಣ ಉಪನ್ಯಾಸಕರ, ಅಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ವಿದ್ಯುಕ್ತವಾದ ಚಾಲನೆ ಈಗಾಗಲೇ ಪಥಸಂಚಲನೆಯ ಮೂಲಕ ದೊರೆತಿದ್ದು ಸಭಾ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ವಿವಿಧ ತಾಲೂಕುಗಳ ದೈಹಿಕ ಶಿಕ್ಷಣ ಪರೀಕ್ಷಾಧಿಕಾರಿಗಳು, ವಿವಿಧ ಜಿಲ್ಲಾ ಸಂಘಗಳ ಅಧ್ಯಕ್ಷರಿದ್ದರೆ ದಯವಿಟ್ಟು ತಮ್ಮನ್ನ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಉತ್ತಮ ಸಾಹಿತಿಗಳು ಶ್ರೀ SL ಭೈರಪ್ಪ ಅವರು ಇವತ್ತು 3 ಗಂಟೆಗೆ ಬೆಂಗಳೂರಿನಲ್ಲಿ ದೈವಾಧೀನರಾದರೆಂದು ತಿಳಿಸಲು ವಿಶ್ವಾಸಿಸ್ತಾ ಇದ್ದೇವೆ. ಕತೆ, ಕಾದಂಬರಿಕಾರ, ಲೇಖಕ, ವಿಮರ್ಶಕ, ಅಧ್ಯಾಪಕ, ಪದ್ಮಭೂಷಣ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮುಂತಾದಗಳನ್ನ ಪಡ್ಕೊಂಡಂತಹ ಒಬ್ಬ ಆತ್ಮೀಯ ಲೇಖಕರನ್ನ ಕಳ್ಕೊಂಡಂತಹ ಸಾಹಿತ್ಯ ಲೋಕ ಇವತ್ತು ಬಡವಾಗಿದೆ. ಅವರ ಅನೇಕ ಕಾದಂಬರಿಗಳು ಚಲನಚಿತ್ರವಾಗಿ ಮಾರ್ಪಟ್ಟಿವೆ, ಇಂಗ್ಲಿಷ್ಗೆ ಅನುವಾದಗೊಂಡಿದೆ. ಸಾಹಿತ್ಯ ಲೋಕಕ್ಕೆ ಅನಗ್ಯವಾದಂತಹ ಕೊಡುಗೆಯನ್ನು ನೀಡಿದಂತಹ ಆ ಹಿರಿಯ ಚೇತನ ಆಗಲಿದ ಆತ್ಮಕ್ಕೆ ಶಾಂತಿಯನ್ನು ಸೂಚಿಸುವುದಕ್ಕಾಗಿ 1 ನಿಮಿಷ ನಾವು ಮೌನ ಪ್ರಾರ್ಥನೆ ಸಲ್ಲಿಸೋಣ. ಅಟೆನ್ಷನ್.
ಆರ್ಡರ್. ಓಂ ಶಾಂತಿ. ಈ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನಲ್ಲೇ. ಕವಿ ದಿನಕರ ಹಾಡಿ ಹೊಗಳಿದ ಕಡಲ ತಡಿಯ ಪರಶುರಾಮ ಸೃಷ್ಟಿಯ ಈ ನೆಲಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾಕಾಶಿ ಆಳ್ವಾಸ್ನಲ್ಲಿ ನಡೆಯುತ್ತಿರುವುದು ಯಶಸ್ಸಿನ ಮೊದಲ ಗರಿಯಾಗಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಂಡು 3 ದಿನಗಳ ಕ್ರೀಡಾ ಜಾತ್ರೆ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮೊಂದಿಗಿದ್ದರೆ ಶ್ರೀ GS ಶಶಿಧರ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರು. ಬಹುಶಃ ಬಂದ ಸ್ವಲ್ಪ ದಿನದಲ್ಲಿಯೇ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಡೆಸಿರುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದಂಥವರು ನಮ್ಮ DDPI ಸರ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ GS ಶಶಿಧರ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ. ಸರ್ವರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಈ ಕ್ರೀಡಾ ಹಬ್ಬ ರಾಜ್ಯ ಮಟ್ಟದ ಮೊದಲ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕ ಉಪನ್ಯಾಸಕರು, ದೈಹಿಕ ಶಿಕ್ಷಣ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಮೊದಲ ಕ್ರೀಡಾಕೂಟ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ನಡೆಯುತ್ತಿದೆ. ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಮಾನ್ಯ ಗಣ್ಯ ಮಹನೀಯರು ಮತ್ತು ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಕ್ರೀಡಾಳುಗಳಿಗೆ ಸ್ವಾಗತವನ್ನು ಕೋರುವ ಜವಾಬ್ದಾರಿ ಉಪನಿರ್ದೇಶಕರ ಆಡಳಿತ ನನ್ನ ಮೇಲೆ ಇದೆ. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿ ಇದಕ್ಕೆ ಶುಭ ಚಾಲನೆಯನ್ನು ನೀಡಿದ ಮಾನ್ಯ ಸಭಾಧ್ಯಕ್ಷರು ಶ್ರೀ UT ಖಾದರ್ ಸರ್ ಅವರು, ಕರ್ನಾಟಕ ವಿಧಾನಸಭೆ ಬೆಂಗಳೂರು, ತಮಗೆ ಸರ್ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಸಮಸ್ತ ರಾಜ್ಯದ ಕ್ರೀಡಾ ಶಿಕ್ಷಕರ ಪರವಾಗಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಪರವಾಗಿ, ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ನಮಸ್ಕಾರ ಸರ್. ಸನ್ಮಾನ್ಯ ಸಭಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಶ್ರೀ ಚೌಡಪ್ಪ ಎಸ್ ಇವರು ಶಾಲು ಹಾಗೂ ಮಾಳೆ ಸ್ಮರಣಿಕೆಯೊಂದಿಗೆ ಗೌರವಿಸಲಿದ್ದಾರೆ. ನಮ್ಮ ಈ ಸಮಸ್ತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೊದಲ ಪೂರ್ವಭಾವಿ ಸಭೆಯಿಂದ ಹಿಡಿದು ನಿರ್ದೇಶನಗಳನ್ನು ನೀಡಿದ ಕ್ಷೇತ್ರದ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಉಮಾನಾಥ್ ಕೋಟ್ಯಾನ್ ಸರ್ ಸಾಹೇಬರು ಸಮಯಕ್ಕೆ ಸರಿಯಾಗಿ ಉಪಸ್ಥಿತರಿದ್ದಾರೆ. ಸರ್, ತಮಗೆ
ಸಮಸ್ತರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ ಸರ್. ಸನ್ಮಾನ್ಯ ಉಮ್ಮನಾಥ ಕೋಟಿನವರಿಗೆ ಕಾಲವಾಡ ಪೀಡಿ ಕಾರ್ಯಾಧ್ಯಕ್ಷರು ದೈಹಿಕ ಶಿಕ್ಷಕ ಸಂಘ ಇವರು ಗೌರವಿಸುವಂತೆ ವಿನಂತಿಸಿದ್ದೇನೆ. ಶ್ರೀ ಎಸ್.ಎಲ್. ಭೋಜೇಗೌಡ ಸರ್ ಅವರು ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಶಿಕ್ಷಕರ ಧ್ವನಿಯಾಗಿ ಶಾಸನ ಸಭೆಗಳಲ್ಲಿ ಶಿಕ್ಷಕರ ಧ್ವನಿಯನ್ನ ಗಟ್ಟಿ ಧ್ವನಿಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುತ್ತಿರುವ, ಪರಿಹಾರಗಳನ್ನು ನೀಡುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಶ್ರೀ ಎಸ್.ಎಲ್. ಭೋಜೇಗೌಡ ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಸರ್ ತಮಗೆ ಮಾನ್ಯ ಶ್ರೀ ಎಸ್.ಎಲ್. ಭೋಜೇಗೌಡ ಸರ್ ಅವರು ಮಾನ್ಯ ಶಾಸಕರು, ನಮ್ಮೆಲ್ಲರ ಶಿಕ್ಷಕರ ಧ್ವನಿಯಾದ ಕರ್ನಾಟಕ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸುತ್ತಿರುವ ಸಾಹೇಬರಿಗೆ ನಾವು ಎಲ್ಲರ ಪರವಾಗಿ, ಜಿಲ್ಲೆಯ ಪರವಾಗಿ, ಸಮಸ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭೋಜೇಗೌಡ ಸರ್ ಅವರಿಗೆ ಶ್ರೀ ತ್ಯಾಗಂ ಸುರೇಕರ್ ಅವರು ದೈಹಿಕ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಗೌರವಿಸುವಂತೆ ವಿನಂತಿಸಿದ್ದೇನೆ. ಶ್ರೀಮತಿ ಜಯಶ್ರೀ ಕೇಶವರವರು, ಮಾನ್ಯ ಅಧ್ಯಕ್ಷರು ಪುರಸಭೆ ಮೂಡಬಿದ್ರಿ, ಸ್ಥಳೀಯ ಸಂಸ್ಥೆಯಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಹಕಾರವನ್ನ, ಬೆಂಬಲವನ್ನು ನೀಡಿದ ಮಾನ್ಯ ಮೇಡಮ್ ಅವರಿಗೆ ಸಮಸ್ತರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಿದ್ದೇವೆ. ಮೇಡಮ್ ಶ್ರೀಮತಿ ಲೀಲಿ ಪಯಸ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷರು ಗೌರವಿಸುವುದು ವಿನಂತಿಸಿದ್ದೇನೆ. ನಮ್ಮ ಈ ಆಳ್ವಾಸ್ ಸಂಸ್ಥೆಯಲ್ಲಿ ಜಿಲ್ಲೆಯಲ್ಲಿ ಮಾಡಬೇಕು ಅಂದಾಗ ಮೂಡುಬಿದಿರೆ ನಮಗೆ ಹೊಳೆದ ಹೆಸರು. ಮಾನ್ಯ ಶ್ರೀ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಅವರು ಬಹಳ ದೊಡ್ಡ ಶಕ್ತಿಯಾಗಿ ನಮ್ಮ ಕ್ರೀಡಾಕೂಟವನ್ನ ಈ 3 ದಿನಗಳನ್ನ ನಡೆಸಿಕೊಡ್ಲಿಕ್ಕೆ ತುಂಬ ಹೃದಯದಿಂದ ಒಪ್ಪಿ ನಮಗೆ ಅವಕಾಶ ಇದ್ದಾರೆ. ಸರ್ ಅವರು ನಿಗದಿತ ಸಮಯಕ್ಕೆ ನಮ್ಮ ಜೊತೆ ಇದ್ದಾರೆ. ಶ್ರೀ ಡಾಕ್ಟರ್ ಎಂ ಮೋಹನ್ ಆಳ್ವ, ಮಾನ್ಯ ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ. ಸರ್ ತಮಗೆ ನಮ್ಮೆಲ್ಲರ ಪರವಾಗಿ, ಇಲಾಖೆಯ ಪರವಾಗಿ ಅತ್ಯಂತ ಪ್ರೀತಿಯ ಒಂದು ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಸರ್ ಪ್ರಧಾನ ಕಾರ್ಯದರ್ಶಿಗಳು ಶಾಲು ಹಾಗೂ ಗೌರವವನ್ನು ನೀಡುವಂತೆ ವಿನಂತಿಸಿದ್ದೇನೆ. ಶ್ರೀ ಅಭಯಚಂದ್ರ ಜೈನ್ ಸಾಹೇಬರು, ಮಾನ್ಯ ಮಾಜಿ ಸಚಿವರು, ನಮ್ಮ ಕರ್ನಾಟಕ ಘನ ಸರ್ಕಾರದವರು. ಸರ್ ಅವರು ನಮಗೆ ಅತ್ಯಗತ್ಯ ಮಾರ್ಗದರ್ಶನಗಳನ್ನ ಎಲ್ಲ ರೀತಿ ಮೂಡುಬಿದಿರೆಯಲ್ಲಿ ಮಾಡಲಿಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಹಿರಿಯರು, ಸರ್ ತಮಗೆ ನಮ್ಮೆಲ್ಲರ ಪರವಾಗಿ, ಇಲಾಖೆಯ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಅತ್ಯಂತ ಸಮಸ್ತ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಸರ್ ರಾಜ್ಯ ಘೋಷಣಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಜೋಡಬಸರವರು, ಶ್ರೀ ಯುವರಾಜ್ ಜೈನ್ ರವರು ಉಪಸ್ಥಿತರಿದ್ದಾರೆ. ಮಾನ್ಯ ಅಧ್ಯಕ್ಷರು, ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಮೂಡುಬಿದಿರೆ. ಸರ್ ನಮ್ಮ ಒಂದು ಕೋರಿಕೆಗಳನ್ನ, ಒಂದು ಈ ಬೆಂಬಲವನ್ನ ಈ ಕ್ರೀಡಾಕೂಟಕ್ಕೆ ಕೊಟ್ಟಿದ್ದಾರೆ. ಸರ್ ತಮಗೆ ನಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೇವೆ. ಕಾರ್ಯಾಧ್ಯಕ್ಷರು ಅವರನ್ನು ಗೌರವಿಸುವಂತೆ ವಿನಂತಿಸಿದ್ದೇನೆ. ಶ್ರೀ ಸದಾಶಿವ ಉಳ್ಳಾಲ್ ಅವರು, ಮಾನ್ಯ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಸರ್ ತಮಗೆ ಅತ್ಯಂತ ಪ್ರೀತಿಯ ಸಮಸ್ತ ಸ್ವಾಗತವನ್ನು ನಮ್ಮ ಜಿಲ್ಲಾಡಳಿತ, ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಕೋರ್ತಾ ಇದ್ದೇವೆ. ಶ್ರೀಯುತ ಸದಾಶಿವ ಉಳ್ಳಾಲ್ ರವರು, ಮಾನ್ಯ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ರಾಜೇಂದ್ರ ರೈ ಅವರು ನಮ್ಮ ರಾಜ್ಯ ಕಚೇರಿಯಿಂದ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ, ಆಯುಕ್ತರ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ನಮ್ಮ ಮಾನ್ಯ ನಿರ್ದೇಶಕರು ಭಾರತಿ ಮೇಡಮ್ ರವರು, ಮಾನ್ಯ ಮೈನಾರಿಟಿ ವಿಭಾಗದ ಅಲ್ಪಸಂಖ್ಯಾತ ನಿರ್ದೇಶಕರವರು ಬಂದಿದ್ದಾರೆ. ಮೇಡಮ್ ತಮಗೆ ನಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಜಿಲ್ಲೆಗಳ ಪರವಾಗಿ ತಮಗೆ ಅತ್ಯಂತ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ.
ಜೊತೆಗೆ ಈ ಕರ್ನಾಟಕ ರಾಜ್ಯದ ಆಯುಕ್ತರ ಕಚೇರಿಯ ಜಾಯಿಂಟ್ ಡೈರೆಕ್ಟರ್ ಜಂಟಿ ಸಹ ನಿರ್ದೇಶಕರು ಕ್ರೀಡಾ ವಿಭಾಗ ನರಸಿಂಹಯ್ಯ ಅವರು ಉಪಸ್ಥಿತರಿದ್ದಾರೆ. ರಾಜ್ಯ ಕಚೇರಿಯಿಂದ ನರಸಿಂಹಯ್ಯ ಸರ್ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾವು ಎಲ್ಲರ ಪರವಾಗಿ ಕೋರ್ತಾ ಇದ್ದೇವೆ. ಶ್ರೀಮತಿ ಇಂದು ಮೇಡಮ್ ರವರು ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಮೂಡಬಿದರೆ ನಮಗೆ ದಿನ ಒಂದರಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯ ಸಭೆಯಲ್ಲಿ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟರು. ತಮಗೆ ಅತ್ಯಂತ ಪ್ರೀತಿಯ ಬೆಂಬಲದ ಸ್ವಾಗತವನ್ನು ನಾವು ಕೋರ್ತಿದ್ದೇವೆ ಮೇಡಮ್. ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಶ್ರೀಮತಿ ಇಂದು ಅವರು ಪುರಸಭೆಯ ಮಾನ್ಯ ಮುಖ್ಯಾಧಿಕಾರಿಗಳು, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ. ನಮ್ಮ ಈ ಕ್ರೀಡಾಕೂಟಕ್ಕೆ ಆರ್ಥಿಕ ನೆರವನ್ನ ಆರ್ಥಿಕ ನಿಧಿಯನ್ನ ಸರ್ಕಾರದಿಂದ ಕೊಡಮಾಡಿದ್ದು ಯುವಜನ ಮತ್ತು ಸಬಲೀಕರಣ ಇಲಾಖೆ. ಅವರೆಲ್ಲರ ಪ್ರತಿನಿಧಿಯಾಗಿ ಆರ್ಥಿಕ ಶಕ್ತಿಯನ್ನು ನೀಡಿದ ಪರವಾಗಿ ಅಧಿಕಾರಿಗಳು ಶ್ರೀ ಪ್ರದೀಪ್ ಡಿಸೋಜರ್ ಅವರು ಉಪಸ್ಥಿತರಿದ್ದಾರೆ. ಸರ್, ತಮಗೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾವು ಕೋರುತ್ತಿದ್ದೇವೆ. ಮಾನ್ಯ ಶ್ರೀ ರಾಮ್ ಪ್ರಸಾದ್ ರವರು ಆಯುಕ್ತರ ಕಚೇರಿ ಹಿರಿಯ ಸಹಾಯಕ ನಿರ್ದೇಶಕರು. ಸರ್, ನಮ್ಮಲ್ಲಿ ಉಪಸ್ಥಿತರಿದ್ದೀರಿ. ನಮ್ಮ ಕರೆಗೆ ಹೋಗಟ್ಟು ನಮ್ಮ ರಾಜ್ಯ ಕಚೇರಿಯಿಂದ ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ರಾಮ್ ಪ್ರಸಾದ್ ಸರ್ ಆಯುಕ್ತರ ಕಚೇರಿ ಸರ್ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ. ಅವರು ಆಯುಕ್ತರ ಕಚೇರಿ ಹಿರಿಯ ಸಹಾಯಕ ನಿರ್ದೇಶಕರು ಮತ್ತು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿರೂಪಾಕ್ಷರವರು ಉಪಸ್ಥಿತರಿದ್ದಾರೆ. ಎಲ್ಲ ರೀತಿಯ ಬೆಂಬಲವನ್ನು 20 ದಿನಗಳಿಂದ ಆಡಳಿತಾತ್ಮಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ವಿರೂಪಾಕ್ಷರವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅತ್ಯಂತ ಸಮಸ್ತ ಸ್ವಾಗತವನ್ನು ನಾವು ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಭುವನೇಶ್ವರ ದೈಹಿಕ ಶಿಕ್ಷಣ ಜಿಲ್ಲಾ ಅಧಿಕಾರಿಗಳು ನಮ್ಮವರೇ. ಸೊ ಅವರಿಗೆ ಅತ್ಯಂತ ಪ್ರೀತಿಯ ಸಮಸ್ತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಪ್ರೇಮನಾಥ ಶೆಟ್ಟಿ ಅವರು ಇದು ಸಹಜವಾಗಿ ಕಾಲೇಜು ವಿಭಾಗದ ದೈಹಿಕ ಶಿಕ್ಷಣ ಉಪನ್ಯಾಸಕರು ಬಂದಿದ್ದಾರೆ. ಸರ್, ಪ್ರೇಮನಾಥ ಶೆಟ್ಟಿ ಅವರು ಕ್ರೀಡಾ ಸಂಯೋಜಕರು ಪದವಿ ಪೂರ್ವ ಇಲಾಖೆ ದಕ್ಷಿಣ ಕನ್ನಡ. ಶ್ರೀಯುತ ಪ್ರೇಮನಾಥ ಶೆಟ್ಟಿ ಅವರಿಗೆ ಸ್ವಾಗತ. ಮತ್ತು ಶ್ರೀ ರಾಧಾಕೃಷ್ಣ ಗೌಡ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಉಪನ್ಯಾಸಕರ ಸಂಘ ಕಾಲೇಜು ವಿಭಾಗದ ದಕ್ಷಿಣ ಕನ್ನಡ ಜಿಲ್ಲೆ, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಿದ್ದೀವಿ. ಶ್ರೀಯುತ ರಿಯಾಜ್ ಅಹಮದ್ ರವರು ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ರಿಯಾಜ್ ಸರ್ ಅವರು ನಮ್ಮ ಕರೆಗೆ ಹೋಗಿದ್ದಾರೆ. ಸರ್, ತಮಗೆ ಅತ್ಯಂತ ಪ್ರೀತಿಯ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಶ್ರೀಯುತ ಚೌಡಪ್ಪ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಉಪಸ್ಥಿತರಿದ್ದೀರಿ. ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಮತ್ತೆ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಅಧಿಕಾರಿಗಳು, ಪ್ರತಿ ತಾಲೂಕಿನ ದೈಹಿಕ ಶಿಕ್ಷಣ ಅಧಿಕಾರಿಗಳಿಗೆ ನಾವು ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಣ ಅಧಿಕಾರಿಗಳಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತು ರಾಜ್ಯ ಸಂಘದ ಸಮಸ್ತ ಪದಾಧಿಕಾರಿಗಳಿಗೆ ಹಾಗೂ ದೈಹಿಕ ಶಿಕ್ಷಕರ ಸಂಘ ಗ್ರೇಡ್ 1 ಅಲ್ಲಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಹಳ ದಿನಗಳಿಂದ ಆಳ್ವಾಸ್ನ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು, ಸಿಬ್ಬಂದಿಯವರು ನಮಗೆ ಬಹಳ ದೊಡ್ಡ ನೆರವನ್ನು ನೀಡಿದರೆ ಅವರಿಗೆ ಅತ್ಯಂತ ಸ್ವಾಗತವನ್ನು ಕೋರಿ, ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ, ಶ್ರವಣ ಮಾಧ್ಯಮ, ಪತ್ರಕರ್ತರು ಈ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮಗೆಲ್ಲರಿಗೂ ನಮ್ಮ ಇಲಾಖೆಯಿಂದ ಸ್ವಾಗತವನ್ನು ಕೋರ್ತಿದ್ದೀವಿ. ಮತ್ತು ಬಹುದೊಡ್ಡ ಶಕ್ತಿ ಡಾಕ್ಟರ್ ಮೋಹನ್ ಆಳ್ವ ಅವರ ಪುತ್ರ ವಿವೇಕ್ ಆಳ್ವ ಅವರು, ಮೋಹನ್ ಆಳ್ವ ಅವರ ಅನುಪಸ್ಥಿತಿಯಲ್ಲಿ ವಿವೇಕ್ ಆಳ್ವ ಅವರು ನಮಗೆ ಬಹಳ ಬೆಂಬಲವನ್ನು ನೀಡಿದ್ದಾರೆ. ಸರ್ ಅವರಿಗೆ, ವಿವೇಕ್ ಆಳ್ವ ಸರ್ ಅವರಿಗೆ ಅತ್ಯಂತ ಪ್ರೀತಿಯ ಸಮಸ್ತ ಸ್ವಾಗತವನ್ನು ನಾವು ಎಲ್ಲರ ಪರವಾಗಿ ಕೊಡ್ತಾ ಇದ್ದೇವೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸಂಘದ ಅಧ್ಯಕ್ಷರು ಲಿಲಿ ಪಾಯಸ್ರವರು, ತ್ಯಾಗಂರವರು, ಹರೀಶ್ ರೈ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಇಲ್ಲಿ ನಮಗೆ ಅನ್ಯತಾ ಭಾವಿಸಬಾರದು. ಯಾರನ್ನು ತಮಗೆ ಹೇಳ್ತಾರೆ, ತಮಗೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ಇದು, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯಕ್ರಮ. ಎಲ್ಲರೂ ಸಂಘಟಿತವಾಗಿ ಯಾವುದೇ ಒಂದು ಲೋಪದೋಷಗಳಿಲ್ಲದೆ ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಮಾನ್ಯ ಜನಪ್ರತಿನಿಧಿಗಳ ಸಹಕಾರ, ಒಂದು ಬೆಂಬಲದಿಂದ. ಅದಕ್ಕಾಗಿ ಎಲ್ಲರಿಗೂ ಸಮಸ್ತರಿಗೆ ಸ್ವಾಗತವನ್ನು ಕೋರ್ತಾ, 34 ಜಿಲ್ಲೆಗಳಿಂದ ನಮಗೆ ಇವತ್ತು ಎಲ್ಲ ದೈಹಿಕ ಶಿಕ್ಷಣ ಕ್ರೀಡಾಳುಗಳು ಬಂದಿದ್ದಾರೆ. ಎಲ್ಲರಿಗೂ ನೀವು ಸಕಾಲಕ್ಕೆ ಬಂದು ಪೆರೇಡ್ನಲ್ಲಿ ಬಹಳ ಚೆನ್ನಾಗಿ ಚೆಂದ ಕಾಣಿಸಿದ್ದೀರಾ. ಆಳ್ವಾಸ್ನ ಕಲಾ ತಂಡಗಳು ಎಲ್ಲರಿಗೂ ಮಗದೊಮ್ಮೆ ಸುಸ್ವಾಗತವನ್ನು ನಾನು ಕೋರಲಿಕ್ಕೆ ಇಷ್ಟಪಡ್ತೇನೆ. ಆಳ್ವಾಸ್ ಸಂಸ್ಥೆಯ ಉಪನ್ಯಾಸಕ ವರ್ಗ ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರತ್ಯೇಕವಾಗಿ, ಪರೋಕ್ಷವಾಗಿ ಸಾಂಸ್ಕೃತಿಕ ಕಲಾ ತಂಡ, ಇವತ್ತು ಸಂಜೆ ಸಾಂಸ್ಕೃತಿಕ ಕಲಾ ತಂಡವ ಕಾರ್ಯಕ್ರಮವೂ ಇಲ್ಲಿ ಬಿತ್ತರವಾಗಲಿದೆ. ಮತ್ತೆ ಈ ನಮ್ಮ ಕಾರ್ಯಕ್ರಮಕ್ಕೆ ಸರ್ವರು ಬಂದಿದ್ದೀರಾ. ಅಕಸ್ಮಾತ್ ಏನಾದರೂ ನಾವು ಹೆಸರುಗಳನ್ನು ಮರೆತಿದ್ದರೆ ದಯಮಾಡಿ ಕ್ಷಮಿಸಿ. ಎಲ್ಲರಿಗೂ ನಾವು ಸ್ವಾಗತವನ್ನು ಈ 3 ದಿನಗಳ ಕ್ರೀಡಾ ಹಬ್ಬಕ್ಕೆ
ನಿಮಗೆ ಸ್ವಾಗತವನ್ನು ಕೋರ್ತಿದ್ದೀವಿ. ಇದು ಕರ್ನಾಟಕದ ಮೊದಲ ದೈಹಿಕ ಶಿಕ್ಷಣ ಕ್ರೀಡಾಕೂಟವಾಗಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕರಾವಳಿಯ ಅವಿಭಜಿತ ಜಿಲ್ಲೆಗಳು ಶಿಸ್ತು, ಸಂಸ್ಕೃತಿ, ಕ್ರೀಡೆಗೆ ಹೆಸರುವಾಸಿ. ಅದನ್ನು ಮಾಡಲಿಕ್ಕೆ ನಾವು ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ನಾನು ಮುಗಿಸ್ತಿದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಬರಬೇಕಾಗಿತ್ತು. ಆದರೆ ನಾನು ಸಮಸ್ತರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಜವಾಬ್ದಾರಿಯನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ತಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಿರಿ. ಈ ಕಾರ್ಯಕ್ರಮದ ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ನೀವು. ತಮಗೂ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಶ್ರೀಯುತ ತ್ಯಾಗಂ ಹರೇಕಳ ಮಾನ್ಯ ಉಪನಿರ್ದೇಶಕರನ್ನ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಶ್ರೀ ಆದ್ಮೇಲೆ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಲಿಲಿ ಪಾಯಸ್, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ಮಂಗಳೂರು ದಕ್ಷಿಣ ವಲಯದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು. ಸಾಧನೆಯ ಹಾದಿಯಲ್ಲಿ ಸವಾಲುಗಳು ನೂರಾರು, ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಈ ಒಂದು ಅಭೂತಪೂರ್ವವಾದ ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಹಗಲಿರುಳು ದುಡಿದಂತವರು ಶ್ರೀಮತಿ ಲಿಲಿ ಪಾಯಸ್ ತಮ್ಮ ಪ್ರಾಸ್ತಾವಿಕ ಮಾತುಗಾಗಿ ಈ ನುಡಿ ಸ್ತಂಭ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಾಯ ನೀಡುತ್ತಿರುವ ಇಲ್ಲಿಯ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಸರ್ ಅವರೇ, ನನ್ನ ಆತ್ಮೀಯರು ಹಾಗೂ ಎಲ್ಲ ನಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವಂತಹ ಶ್ರೀಯುತ ಭೋಜೇಗೌಡ ಸರ್ ಅವರು, ನಮ್ಮ ಬೆನ್ನೆಲುಬು, ನಮ್ಮ ಆಸ್ತಿ ಶ್ರೀಯುತ ಮೋಹನ್ ಆಳ್ವ ಸರ್ ಅವರು, ನಮಗೆ ಯಾವತ್ತೂ ಸಹಕಾರ ನೀಡಿ ನಮ್ಮನ್ನು ಪ್ರೋತ್ಸಾಹ ನೀಡುತ್ತಿರುವ ಅಭಯ್ ಚಂದ್ರ ಜೈನ್ ಸರ್ ಅವರು, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಗೌರವಾನ್ವಿತ ಆದರಣೀಯ ಗಣ್ಯರೇ, ಹಾಗೂ ಎಲ್ಲ ಇಲ್ಲಿ ಆಗಮಿಸಿದಂತಹ ಎಲ್ಲ ಕ್ರೀಡಾಪಟುಗಳೇ, ಅಧಿಕಾರಿ ವೃಂದದವರೇ ಹಾಗೂ ಮಾಧ್ಯಮ ಮಿತ್ರ. ಈ ಕಾರ್ಯಕ್ರಮ ನಮ್ಮದು ಕರ್ನಾಟಕ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ವತಿಯಿಂದ ನಾವು ಮಾನ್ಯ DDPI ಸರ್ ಅವರನ್ನು ಕೇಳಿಕೊಂಡಾಗ ಖಂಡಿತವಾಗಿ ಅವರು ಒಪ್ಪಿ ನಮಗೆ ಈ ಅವಕಾಶವನ್ನು ಮಾಡಲಿಕ್ಕೆ ನೀಡಿದ್ದಾರೆ. ಯಶಸ್ವಿಯಾಗುತ್ತೇನೆಂಬ ನಿರ್ಧಾರ ನಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಮ್ಮನ್ನು ಹಿಮ್ಮೆಟ್ಟಿಸಿ ಬರುವುದಿಲ್ಲಂತೆ. ಆ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಈ ಕಾರ್ಯಕ್ರಮವನ್ನು ಶ್ರೀಯುತ ಮೋಹನ್ ಆಳ್ವ, ಡಾಕ್ಟರ್ ಎಂ ಮೋಹನ್ ಆಳ್ವ ಇವರ ನೇತೃತ್ವದಲ್ಲಿ ನಾವು ಅವರನ್ನು ಭೀಷ್ಮ ಅಂತಲೇ ಕರೆಯುವುದು. ಯಾವತ್ತೂ ನಮಗೆ ನಮ್ಮ ಬೆನ್ನೆಲುಬಾಗಿ ಆಧಾರ ಸ್ತಂಭ ನೀಡುವವರು ಶ್ರೀಯುತ ಎಂ ಮೋಹನ್ ಆಳ್ವ ಸರ್ ಅವರ ನೇತೃತ್ವದಲ್ಲಿ ಅವರು 4 ಜನ ಬಂದು ಎದುರು ನಿಂತು ನೋಡುವಾಗ ಖಂಡಿತವಾಗಿ ಅವರಿಗೆ ಅವರ ಹೃದಯ ತುಂಬಿ ಬರ್ತದೆ. ಆಗ್ಬಹುದು ಅಂತ ಅವರು ಖಂಡಿತವಾಗಿ ಹೇಳ್ತಾರೆ ಎಂಬ ದೃಢ ನಿರ್ಧಾರದಿಂದ ನಾವು ಅವರ ಹತ್ರ ಹೋಗುವಾಗ ಖಂಡಿತವಾಗಿ ಅವರು ಒಪ್ಪಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮಗೆ ಸಹಕಾರ ನೀಡಿದ ಮೋಹನ್ ಆಳ್ವ ಸರ್ ಅವರಿಗೆ ನಾನು ಮೊದಲಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಮಾನ್ಯ ಸ್ಪೀಕರ್ ಸರ್ ಅವರಲ್ಲಿ ಬೆಳಿಗ್ಗೆ ಎದ್ದು ಅವರ ಮನೆಗೆ, ಅವರ ಆಫೀಸಿಗೆ, ಎಲ್ಲ ಕಡೆ ಅವರ ಕಾರ್ ಎಲ್ಲಿ ಹೋಗ್ತದೆ ಅಲ್ಲಿ ನಾವು ಇರ್ತೇವೆ. ಲಿಬ್ಸ್ ಸರ್ ಎಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತೇಳಿ, ಯಾಕೆಂತ ಹೇಳಿದರೆ ಹಲವು ಕಾರ್ಯಕ್ರಮಗಳಿಗೆ ಹಲವು ತೊಡಕುಗಳು ಬರ್ತದೆ. ಅದಕ್ಕೋಸ್ಕರ ಅದನ್ನು ನಿರ್ಧಾರವನ್ನು ನಾವು ಹಿಂದೆ ಸರಿಲಿಕ್ಕೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ಆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬೇಡ, ಎಲ್ಲವೂ ಒಂದೇ ರೀತಿಯಲ್ಲಿ ಆಗಲಿ ಅಂತ ಹೋಗುವಾಗ ಖಂಡಿತವಾಗಿ ಸ್ಪೀಕರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಮಾನ್ಯ ಉಮಾನಾಥ್ ಕೋಟ್ಯಾನ್ ಇಲ್ಲಿಯ ಸ್ಥಳೀಯ ಶಾಸಕರು, ಮೂಲ್ಕಿ ಮೂಡಬಿದ್ರೆ ಶಾಸಕರು ಅವರ ನೇತೃತ್ವದಲ್ಲಿ, ಮಾನ್ಯ DDPI ಸರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಾವು ಕೇಳಿಕೊಂಡಾಗ ಖಂಡಿತವಾಗಿ ಅವರು ಒಪ್ಪಿ ಎಲ್ಲರನ್ನು ಒಟ್ಟಿಗೆ ಆಗಿ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಕೇಳಿಕೊಂಡಿದ್ದಾರೆ. ನಾವು ದೃಢ ನಿರ್ಧಾರವನ್ನು ಮುಂದೆ ಕೊಂಡು ಹೋಗಬೇಕಾದ್ರೆ ನಮಗೆ ಅದಕ್ಕೆ ಸಹಕಾರ ಬೇಕು. ಆ ಸಹಕಾರ ನೀಡಿದವರು ಶ್ರೀಯುತ ಭೋಜೇಗೌಡ ಸರ್ ಅವರು. ನಮ್ಮಲ್ಲಿ ಯಾವತ್ತೂ ನಾವು ಪ್ರೀತಿಯಿಂದ ಮಾತಾಡಿದಾಗ ಯಾವತ್ತು ಬೇಡ ಅಂತ ಹೇಳುವವರಲ್ಲ. ನಮಗೆ ಹುಷಾರಿಲ್ಲದಾಗ ಅದನ್ನು ಕೇಳಿಸ್ಕೊಂಡು ಖಂಡಿತವಾಗಿ ಅವರು ಆಗಲಿ ತೊಂದರೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸರ್, ತಮಗೂ ಕೂಡ ಹೃತ್ಪೂರ್ವಕ ನಾನು ಹೃದಯಾಂತರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದಕ್ಕೆ ಪ್ರೋತ್ಸಾಹ ನೀಡಿದಂಥ ನಮಗೆ ಎಲ್ಲರೂ ನೀವು ಕಲರ್ ಟೀ ಶರ್ಟನ್ನು ಹಾಕಿದ್ದೀರಿ, ಅದಕ್ಕೆ ಪ್ರೋತ್ಸಾಹ ನೀಡಿದವರು ಶ್ರೀಯುತ ಯುವರಾಜ್ ಜೈನ್ ಸರ್, ನಮ್ಮ ಎಕ್ಸಲೆಂಟ್ನ ಅಲ್ಲಿ ಅಧ್ಯಕ್ಷರು, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಖಂಡಿತವಾಗಿ, ಮತ್ತು ಮೂಡಾದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸರ್ ಇದ್ದಾರೆ, ಅವರು ಕೂಡ ರೋಹನ್ ಕಾರ್ಪೊರೇಷನ್ ವತಿಯಿಂದ ಟೀ ಶರ್ಟನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮಾನ್ಯ DDPI ಸರ್ ಅವರು
DC ಅವರ ಹತ್ರ ಮಾತಾಡಿಸಿ MRPL ವತಿಯಿಂದ ಗೋಕುಲ್ದಾಸ್ ಸರ್ ಅವರ ನೇತೃತ್ವದಲ್ಲಿ ನಮಗೆ MRPL ಅನ್ನು ಕೂಡ T-ಶರ್ಟನ್ನು ಒದಗಿಸಿಕೊಟ್ಟಿದ್ದಾರೆ. ಎಲ್ಲ ಗಣ್ಯಮಾನ್ಯರಿಗೆ ನಾನು ಈ ಸಂದರ್ಭದಲ್ಲಿ ನಮಿಸ್ತೇನೆ. ಈ ಕ್ರೀಡಾಕೂಟದ ಯಶಸ್ವಿಗೆ ನಮಗೆ ಸಹಕರಿಸಿದ ಮೋಹನ್ ಆಳ್ವ ಅವರ ಪುತ್ರ ಶ್ರೀಯುತ ವಿವೇಕ್ ಆಳ್ವ ಸರ್ ಅವರು ಎಲ್ಲ ರೀತಿಯ ಸಭೆಗಳನ್ನು ಮಾಡಿ ನಮ್ಮ ಆಳ್ವ ಸಂಸ್ಥೆಗೆ ಬಂದಾಗ ಎಲ್ಲರೂ ಚೆನ್ನಾಗಿ ಇದು ಇರಬೇಕು, ಒಳ್ಳೆಯ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು, ಅವರಿಗೆ ಯಾವ ರೀತಿಯ ತೊಡಕುಗಳು ಬರಬಾರ್ದೆಂಬ ನಿಟ್ಟಿನಲ್ಲಿ ತುಂಬ ಶ್ರಮಿಸಿದ್ದೀರಿ ಸರ್. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಒಂದು ಮಾತಿದೆ, ನಿರಂತರ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುವುದು, ಹಾಗೆ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತೆ. ಆ ರೀತಿಯ ಈ ಕ್ರೀಡಾಕೂಟವನ್ನು ನಾವು ಇಲ್ಲಿ ಮಾಡಿದ್ದೇವೆ. ನಮಗೆ ಸೋಲು ಇಲ್ಲ, ಖಂಡಿತ ನಾವು ಜಯಿಸಿದ್ದೇವೆ. ದಕ್ಷಿಣ ಕನ್ನಡ ಈ ಮಂಗಳೂರು ಎಂಬ ಊರಿಗೆ ನೀವೆಲ್ಲರೂ ಬಂದು 3,500 4,000ದಷ್ಟು ಜನ ನೀವು ಬಂದು ನಮ್ಮ ಜಿಲ್ಲೆಗೆ ಸೋಲಿಲ್ಲ, ನಾವು ಜಯಿಸ್ತೇವೆ ಎಂಬ ನಿಟ್ಟಿನಲ್ಲಿ ಎಲ್ಲರೂ ಆಗಮಿಸಿದ್ದೀರಿ. ಖಂಡಿತವಾಗಿ ನಿಮಗೆಲ್ಲರೂ ದೇವರ ಆಶೀರ್ವಾದ ಇದೆ. ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಿಮಗೆ ಒಳ್ಳೆ ರೀತಿಯ ಆತಿಥ್ಯವನ್ನು ನೀಡುತ್ತೇವೆ ಎಂಬುದನ್ನು ತಿಳಿಸುತ್ತಾ, ಇದಕ್ಕೆ ಶ್ರಮಿಸಿದ ಮಾನ್ಯ DDPI ಸರ್ ಶಶಿಧರ್ GS ಅವರಿಗೆ, ಇಲ್ಲಿಯ BO ಸರ್ ಅವರಿಗೆ ಕೂಡ ನಮಿಸುತ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಲ್ಲದೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಯುತ ಚೌಡಪ್ಪ ಸರ್ ದಿನ ಫೋನ್ ಮಾಡಿ ನಮಗೆ ಯಾವ ರೀತಿಯ ಈ ಕಾರ್ಯಕ್ರಮ ಆಗಲಿಕ್ಕೆ ಯಶಸ್ವಿಗೊಳಿಸಲಿಕ್ಕೆ, ಆಮೇಲೆ ಎಲ್ಲ ರೀತಿಯ ದಾಖಲೆಗಳು ಯಾವ ರೀತಿ ಇರಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿದ ಚೌಡಪ್ಪ ಸರ್ ಹಾಗೂ ಅವರ ತಂಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಎಲ್ಲರಿಗೂ ವಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ಮಾತುಗಳಲ್ಲಿ ತಮ್ಮ ಪರಿಶ್ರಮ ಎದ್ದು ಕಾಣ್ತಾ ಇದೆ. ಒಂದು ಸೇರ್ಪಡೆ ದಯಮಾಡಿ. ಮಾನ್ಯ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಬೆಂಗಳೂರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ನಮ್ಮ ಡಾಕ್ಟರ್ HC ಮಹದೇವಪ್ಪ ಅವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಸಚಿವರು ಶ್ರೀ ಮಧು S ಬಂಗಾರಪ್ಪ ಅವರು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಸಚಿವರು ಬರಬೇಕಾಗಿತ್ತು. ಆದರೆ ಅನ್ಯ ಕಾರಣ ಅವರ ಕೆಲಸಗಳ ಒತ್ತಡದಿಂದ ಬರೋಕ್ಕಾಗಿಲ್ಲ. ಆದ್ದರಿಂದ ಮಾನ್ಯರಿಗೆ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವತ್ತು RDPR ಗೌರವಾನ್ವಿತ ಮಿನಿಸ್ಟರ್ ಬಂದು ಸೆನ್ಸಸ್ ಸಮೀಕ್ಷೆ ನಡೀತಾ ಇದೆ. ಹಾಗಾಗಿ ಅವರು ಶುಭ ಸಂದೇಶವನ್ನು ಕೋರಿದ್ದಾರೆ. 3 ದಿನಗಳಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಜಿಲ್ಲಾಡಳಿತದ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಕಾರ್ಯಕ್ರಮದ ಬೆನ್ನೆಲುಬು. ಸರ್ವರಿಗೂ ನಾನು ಸ್ವಾಗತವನ್ನು ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ದೈಹಿಕ ಶಿಕ್ಷಣ ಶಿಕ್ಷಕರ ನೋವಿಗೆ ಧ್ವನಿಯಾದವರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆಗಳನ್ನು ಎತ್ತಿ ಹಿಡಿದವರು ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾಗಿರುವ ಶ್ರೀಯುತ ಚೌಡಪ್ಪ ಸರ್ ಅವರು. ಸರ್ 1 ನಿಮಿಷ, ಯಾಕಂದರೆ ಸಂಘದ ಕಾರ್ಯಚಟುವಟಿಕೆ ಮುಂದಿನ ಯೋಚನೆ ಬಗ್ಗೆ 2 ನಿಮಿಷ ಮಾಡ್ತೀರಲ್ಲ ಸರ್? ಓಕೆ, ಧನ್ಯವಾದಗಳು ಸರ್. ನಾನು ಚೌಡಪ್ಪ ಸರ್ ಅವರ ಮಾತಿಗಾಗಿ ಒಂದಷ್ಟು ನಿಂತುಕೊಂಡು ಈಗ ಉದ್ಘಾಟನೆಗಾಗಿ ಬಲ್ಲೆ ಮಾಡಿಸೋದ್ರ ಮೂಲಕ ಅಂಗಣದ ಉದ್ಘಾಟನೆಯನ್ನು ನಾವು ಮಾಡಿದ್ದು. ಈಗ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನೆ, ಕ್ರೀಡಾಕೂಟದ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ. ಆತ್ಮೀಯರೇ, ಮೊಂಬತ್ತಿ ಬೆಳಗಲು ಬೆಂಕಿ ಕಡ್ಡಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ, ದೀಪ ಬೆಳಗಲು ಮೊಂಬತ್ತಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಹೀಗೆ ಕಳೆದುಕೊಳ್ಳುವುದರಲ್ಲೂ ಕೂಡ ಏನೋ ಒಂದು ಸಾರ್ಥಕತೆ ಇದೆ. ಜಗವನ್ನು ಬೆಳಗುವ ಈ ಜ್ಯೋತಿ ನಮ್ಮ ಮನವನ್ನು ಬೆಳಗಲಿ. ನಮ್ಮ ಮನದಲ್ಲಿ ಹುದುಗಿರುವ ಅಪಾರವಾದಂತಹ ಕ್ರೀಡೆ, ಆ ಕ್ರೀಡಾ ಪ್ರತಿಭೆ ಉನ್ನತಕ್ಕೆ ಆಕಾಶದ ಎತ್ತರಕ್ಕೆ ಹಾರಲಿ. ಆ ಭಗವಂತನ ಕೃಪೆ ನಮ್ಮೆಲ್ಲರಲ್ಲಿ ಇರುವ ಒಂದು ಸದುದ್ದೇಶದಿಂದ ಇವತ್ತಿನ ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನಡೀತಾ ಇದೆ.
ಮಂಗಳೂರಿನಲ್ಲಿ ಅವರು ಕಾದ ಸರಗತ್ತು ಇಡೀ ರಾಜ್ಯಕ್ಕೆ ಗೊತ್ತು. ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾರೆ, ಕಾರ್ಯವೈಖರಿ ಹೇಗೆ ಎನ್ನುವುದು ಕೂಡ ಅವರಿಗೆ ಗೊತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ನಿಬಿಡವಾದಂತಹ ಕರ್ತವ್ಯಗಳ ಮಧ್ಯೆಯೂ ಕೂಡ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ. ಉದ್ಘಾಟಕರ ನೆಲೆಯಲ್ಲಿ ಸಹ ಒಂದೆರಡು ಮಾತಾಡಬೇಕಾಗಿ ಸನ್ಮಾನ್ಯ ಶ್ರೀ UT ಖಾದರ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾ ವಿವಿಧ ಶಾಖಾ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಇದರ ಸಹಕಾರದೊಂದಿಗೆ ನಡೆಸಲ್ಪಡುವಂತಹ ದೈಹಿಕ ಶಿಕ್ಷಣ ಉಪನ್ಯಾಸಕರ ಅಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದ ಈ ಒಂದು ಕ್ರೀಡಾ ಸಂಭ್ರಮದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದ ಸಭೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಮುಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಿತ್ರರು ಆಗಿರುವಂಥ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಂತಹ ವಿಧಾನ ಪರಿಷತ್ನ ಸದಸ್ಯರು, ಗೌರವಂತ ಭೋಜೇಗೌಡ್ರೆ, ನಮಗೆಲ್ಲರೂ ಆತ್ಮೀಯರು, ಗೌರವಿತರಾಗುವಂತಹ ಮಾಜಿ ಕ್ರೀಡಾ ಸಚಿವರು, ಈ ಒಂದು ಕ್ರೀಡಾಂಗಣದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪ್ರಮುಖ ಕಾರ್ಯಕರ್ತರಾಗಿದ್ದಂಥ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರೇ, ನಗರಸಭೆಯ ಅಧ್ಯಕ್ಷ ಅಂತ ಶ್ರೀಮತಿ ಜಯಶ್ರೀರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಆಳ್ವ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಅಂತ ಮೋಹನ್ ಆಳ್ವರ್ ಅವರೇ, ಅದೇ ರೀತಿ ನಮ್ಮ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಅಂತ ಶ್ರೀ ಯುವರಾಜ್ ಜೈನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಿಮ್ಮ ಸಂಘದ ಅಧ್ಯಕ್ಷ ಅಂತ ಚೌಡಪ್ಪನವರೇ, ಎಲ್ಲ ವೇದಿಕೆ ಉಪಸ್ಥಿತ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರೇ, ಈ ಒಂದು ದೈಹಿಕ ಶಿಕ್ಷಣ ಉಪನ್ಯಾಸಕ ಸಂಘದ ಇನ್ನಿತ ಪದಾಧಿಕಾರಿಗಳೇ, ಗಣ್ಯಾತಿಗಣ್ಯ ಅತಿಥಿಗಳೇ, ನನ್ನ ಮುಂದಿರೋನೆಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆ ಬಂದಂಥ ಎಲ್ಲ ಆ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ನಮ್ಮ ದೈಹಿಕ ಶಿಕ್ಷಕ ಮತ್ತು ಶಿಕ್ಷಣ ಅಧಿಕಾರಿ ವರ್ಗದವರೇ, ಕರ್ನಾಟಕ ರಾಜ್ಯದ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರನ್ನು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣದ ಅಧ್ಯಕ್ಷರಾದ ಎಲ್ಲ ಸದಸ್ಯರನ್ನು ನನ್ನ ಇಡೀ ಜಿಲ್ಲೆ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರಪ್ರಥಮವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅನುದಾನ ಕೊಡುವ ಮೂಲಕ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ದೈಹಿಕ ಶಿಕ್ಷಕರ ಕ್ರೀಡಾಕೂಟ ನಡೆತಿರುವುದು, ಅದು ಕೂಡ ನಮ್ಮ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ಇವತ್ತು ನಡೀತಿರುವುದು ಹಲವು ನಮ್ಮ ಸಹಯೋಗದಿಂದ ಅಂತ ಹೇಳಿದರೆ ನಮಗೆ ಕೂಡ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಇವತ್ತು ಎಲ್ಲ ನಿಮ್ಮ ದೈಹಿಕ ಶಿಕ್ಷಕರನ್ನು, ಅದು ಬಹುಶಃ ನಮ್ಮ ಜಿಲ್ಲೆಯ ಸಂಘ ಯಾರ ನೇತೃತ್ವ ವಹಿಸಿದ ಲಿಲ್ಲಿ ಪಾಯಸ್ ಇರಲಿ, ತ್ಯಾಗಮ್ ಇರಲಿ, ಹರೀಶ್ ಇರಲಿ, ಹಲವಾರು ನಮ್ಮ ದೈಹಿಕ ಶಿಕ್ಷಕರು ಯಾರಿದ್ದಾರ ಅವರ ಒಂದು ವಿಶೇಷವಾದ ಆ ಒಂದು ಯೋಜನೆ ಮತ್ತು ಅದಕ್ಕೆ ಸಂಪೂರ್ಣ ಸಹಕಾರ ರಾಜ್ಯ ಅಧ್ಯಕ್ಷರನ್ನು ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನು ಬಹುಶಃ ಇವತ್ತು ಅಭಿನಂದಿಸಿ, ಯಾಕೆಂದರೆ ನಾವೆಲ್ಲರಿಗೂ ಬೇರೆ ಬೇರೆ ನಾವು ಕ್ರೀಡಾಕೂಟ ನೋಡಿದ್ದೇವೆ. ಆ ಎಲ್ಲ ಕ್ರೀಡಾಕೂಟದಲ್ಲಿ ಕೂಡ ದೈಹಿಕ ಶಿಕ್ಷಕರು ಬಂದು ಎಲ್ಲ ಅದನ್ನು ಮ್ಯಾನೇಜ್ ಮಾಡೋದು. ಅದು ಕ್ರೀಡಾಕೂಟ ಅಲ್ಲದಿದ್ದರೂ ಕೂಡ ಸಾಂಸ್ಕೃತಿಕ ಕೂಟಕ್ಕೆ ಯಾವುದೇ ಒಂದು ಕೂಟದಲ್ಲಿ ಕೂಡ ಬೇರೆ ಟೀಚರ್ ಕೂಡ ಜವಾಬ್ದಾರಿ ಕೊಡೋದು ಇವರಿಗೆ ಸ್ವಲ್ಪ ನಿಭಾಯಿಸಿ ಅಂತೇಳಿ. ಮಕ್ಕಳು ನಿಭಾಯಿಸಿ ಅಷ್ಟು ಸುಲಭ ಇಲ್ಲ, ಅದು ಕಷ್ಟದ ಕೆಲಸ, ಇವರಿಗೆ ಜವಾಬ್ದಾರಿ ಕೊಟ್ಟು ಬಿಡ್ತಾರೆ ಶಾಲೆಯಲ್ಲಿ. ಆದರೆ ನಿಮಗಾಗಿ ಯಾವುದೇ ಕ್ರೀಡಾಕೂಟ ಇವತ್ತು ಆಯೋಜಿಸಿರಲಿಲ್ಲ. ಈ ಒಂದು ಬಹುದಿನ ದೊಡ್ಡ ಬೇಡಿಕೆ ಏನಿತ್ತು ಇವತ್ತು ಕನಸಾಗಿದೆ, ಪ್ರಪ್ರಥಮವಾಗಿ ಒಂದು ಬಲ ಅಚ್ಚುಕಟ್ಟಾಗಿ ಇವತ್ತು ಇದೆ. ಅದಕ್ಕೆ ನಾನು ಈ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಅತ್ಯುತ್ತಮ ಇವತ್ತು ಮುಂದೆ ಖಂಡಿತವಾಗಿ ಹೋಗ್ತದೆ ಎಂಬ ವಿಶ್ವಾಸ ಖಂಡಿತವಾಗಿ ನನಗಿದೆ. ಮತ್ತೆ ಶಿಕ್ಷಣಕ್ಕೆ ನಿಮ್ಮ ಕೊಡುಗೆ ಅದು ಅಪಾರ, ಅದು ನಾನು ಹೇಳಬೇಕಂತ ಇಲ್ಲ. ಅದು ನನ್ನನ್ನು ಸೇರಿ ಎಲ್ಲ ವಿದ್ಯಾರ್ಥಿಗಳು ಶಾಲಾ ಮತ್ತು ನಮ್ಮ ಕಾಲೇಜಿಗಿಂತಲೂ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ನನ್ನನ್ನು ಕೂಡ ಸೇರಿ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸ್ವಲ್ಪ ಶಿಸ್ತುಬದ್ಧವಾಗಿದ್ದರೆ ನಿಮ್ಮ PT ಮಾಸ್ಟರ್ ಮತ್ತು ಟೀಚರ್ ಹೆದರಿಕೆಯಿಂದಾಗೆಲ್ಲ ಸರಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ PT ಮಾಸ್ಟರ್ ಟೀಚರ್ಗೆ ಪೆಟ್ಟು ಬೀಳದ ವಿದ್ಯಾರ್ಥಿಗಳು ಬಹಳಷ್ಟು ಕಡಿಮೆ, ನನ್ನನ್ನು ಕೂಡ ಸೇರಿಸಿ ಆಯ್ದಕ್ಕಾಗಿ. ಆದ ಕಾರಣ ನಾವೆಲ್ಲರೂ ಕೂಡ ಮತ್ತೆ ನಮ್ಮನ್ನು ಇವತ್ತು ಶಿಕ್ಷಣ ಜೊತೆಯಲ್ಲಿ ಬೇರೆ ಬೇರೆ ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಿ ಕೂಡ ವಿಶೇಷವಾದ ಪ್ರೋತ್ಸಾಹ ಮತ್ತು ನಮಗೆ ಅವತ್ತು ನಮ್ಮ ಕ್ರೀಡಾಂಗಣದಲ್ಲಿ ನಮಗೆ ಕೊಟ್ಟಂಥ ಟ್ರೈನಿಂಗ್ ಮತ್ತು ಅದಕ್ಕೆ ನಮಗೆ ಕೊಡುವಂಥ ಯಾಕೆಂದರೆ ಎಲ್ಲ ಶಿಕ್ಷಕರು ಬರೋ ಶಿಕ್ಷಣಕ್ಕೆ ಒತ್ತು ಕೊಡುವಾಗ ವಿದ್ಯಾರ್ಥಿಗಳಿಗೆ ಎಲ್ಲಿ ತನ್ನ ಆಸಕ್ತಿ ಜಾಸ್ತಿ, ಆಗ ಕ್ರೀಡೆಗೆ ಜಾಸ್ತಿ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ದದೆ ಬಹುಶಃ ನಮ್ಮ ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕ ನಮ್ಮ ಟೀಚರ್ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವ. ಸೊ ಇಡೀ ಶಾಲೆಯ ಬೆಳವಣಿಗೆಯಲ್ಲಿ ಮತ್ತು ಇಡೀ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ನಿಮ್ಮ ಆ ಕೊಡುಗೆ ಇವತ್ತು ಅಪಾರವಾಗಿದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ,
ಒಂದು ದೈಹಿಕ ಬಹುಶಃ ನಮ್ಮ ದೈಹಿಕ PT ಟೀಚರ್ ಮತ್ತು PT ಮಾಸ್ಟರ್ ದೈಹಿಕ ಶಿಕ್ಷಕಿಯರು ಒಂದೊಂದು ಶಾಲೆಗೆ ಒಬ್ಬೊಬ್ಬರಲ್ಲ, ಒಂದೊಂದು ಇಬ್ಬಿಬ್ಬರು ಕೊಟ್ಟರು ಕೂಡ ನಮ್ಗೆ ಕಡಿಮೆ ಆಗಲಿಕ್ಕಿಲ್ಲ. ಅದರ ಪ್ರಯೋಜನ ಇವತ್ತು ಅಷ್ಟು ಸಮರ್ಪಕವಾಗಿ ನಮಗೆ ಇವತ್ತು ಸಮಾಜಕ್ಕೆ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ. ಇವತ್ತು ಶಾಲಾ ಕೂಟದಲ್ಲಿ ಮಾತ್ರ ಅಲ್ಲ, ನಾವು ಹೊರಗಿನ ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇರಲಿ, ನಮಗೆ ಅದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇರಲಿ, ರಾಜ್ಯೋತ್ಸವ ಪ್ರಜಾಸತ್ತಾಕ ಸೆಲೆಬ್ರೇಷನ್ ಇರಲಿ, ಸಂಸ್ಕೃತ ಒಂದು ಕಾರ್ಯಕ್ರಮ ಇರಲಿ, ಅದು ಏನಾದರೂ ಹೊರಗೆ ಒಂದು ದಸರಾ ಕ್ರೀಡಾಕೂಟ ಇರಲಿ, ನಮ್ಮ ಜನಪ್ರತಿನಿಧಿಗಳ 50% ಟೆನ್ಷನ್ ಕಡಿಮೆ ಮಾಡೋದೇ ಈ PT ಟೀಚರ್ಗಳಂತ ಹೇಳಿಕೆ ನಾವು ಮಾರ್ಕ್ಸ್ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅವ್ರಿಗೆ ನಾವು ಕರೆದು ಜವಾಬ್ದಾರಿ ಕೊಟ್ಟು ಬಿಡ್ತೇವೆ, ಒಂದು ವ್ಯವಸ್ಥೆ ಮಾಡಿ ಹೇಳಬೇಕು. ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಎಲ್ಲ ಕೆಲಸ ಮಾಡ್ತಿರುವಂತಹ ಒಂದು ವಿಶ್ವಾಸ ಉಳ್ಳಂತಹ ಆ ಒಂದು ದೊಡ್ಡ ಮಟ್ಟದ ಆ ಒಂದು ಒಂದು ದೈಹಿಕ ಶಿಕ್ಷಕ ವರ್ಗ ತಾವು ಇವತ್ತು PT ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಎಲ್ಲಾಗೆ ಅವ್ರಿಗೆ ಕೂಡ ಕುಟುಂಬ ಇದೆ, ಅವ್ರಿಗೆ ಕೂಡ ಕೆಲಸ ಇದೆ, ಅವ್ರ ಕೆಲಸ ಕಾರ್ಯಗಳಿದೆ. ಇದೊಂದು ಎಕ್ಸ್ಟ್ರಾ ಕೆಲಸಕ್ಕೆ ಅತ್ಯಂತ ಪ್ರಾಮಾಣಿಕತೆ ಎಲ್ಲವನ್ನು ಕೂಡ ಬದಿಗಿಟ್ಟುಕೊಂಡು ಸಮರ್ಪಕವಾಗಿ ಅಷ್ಟೇ ಬದ್ಧತೆಯಿಂದ ತನ್ನ ಕೆಲಸ ಮಾಡಿ ಎಲ್ಲರಿಗೂ ಕೂಡ ದೊಡ್ಡ ಮಕ್ಕಳು ಕೊಟ್ಟಿರ್ತಾರೆ. ಅದಕ್ಕಾಗಿ ಬಹುಶಃ ನೀವೆಲ್ಲ ಇಷ್ಟೆಲ್ಲ ಸಹಕಾರ ಕೊಟ್ಟರು ಕೂಡ ನಿಮ್ಮದೇ ಆದ ಹಲವಾರು ಬೇರೆ ಬೇರೆ ಬೇಡಿಕೆಗಳು ಸಮಸ್ಯೆಗಳು ಇದೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತದೆ. ಆದ ಕಾರಣ ಅದು ಒಂದೊಂದು ಹಂತವಾಗಿ ಒಂದೊಂದು ಖಂಡಿತವಾಗಿ ಬರೆದು ಹೋಗ್ತದೆ ಎಂಬ ನನಗೆ ವಿಶ್ವಾಸ ಇವತ್ತು ಖಂಡಿತವಾಗಿ ಇವತ್ತು ಇದೆ. ಅದಕ್ಕಾಗಿ ಬಹುಶಃ ನಾವೆಲ್ಲ ಜನಪ್ರತಿನಿಧಿಗಳು ನೀವು ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಹಂತವಾಗಿ ಬಗೆಹರಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ನಾನೇ ಇರಲಿ, ನಮ್ಮೆಲ್ಲ ಶಾಸಕ ಮಿತ್ರರಲ್ಲಿ ನಮ್ಮ ಸರ್ಕಾರ ಜೊತೆ ಚರ್ಚಿಸಿ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೇಳಿಕೊಳ್ತಾ, ಬಹುಶಃ ಈ ಒಂದು ಕಾರ್ಯಕ್ರಮ ನಾವು ಚರ್ಚೆ ಮಾಡಿಸ ಎಲ್ಲರಿಗೂ ಯಾರೆಲ್ಲ ನಾವು ಕೇಳಿದ ಅವರೆಲ್ಲ ಕೂಡ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅತ್ಯಂತ ಯಶಸ್ವಿಯಾಗಿ ತಾವಿವತ್ತು ಬಂದಿದ್ದೀರಿ. ಅದರ ಅರ್ಥ ಏನು, ಉತ್ತಮವಾದ ಕೆಲಸ ಮಾಡಲಿಕ್ಕೆ ಯಾರೇ ಒಂದು ಹೆಜ್ಜೆ ಮುಂದಿಟ್ಟಾಗ ಆಟೋಮೆಟಿಕ್ ಆಗಿ ಎಲ್ಲ ಕೂಡ ಸಹಕಾರ ಕೊಟ್ಟು ದೇವರ ಆಶೀರ್ವಾದ ಮುಖಾಂತರ ಅತ್ಯಂತ ಯಶಸ್ವಿ ಖಂಡಿತವಾಗಿ ಆಗ್ತದೆ ಎಂಬ ಅದನ್ನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು, ಬಹುಶಃ ದೈಹಿಕ ನಮ್ಮ ಲಿಲ್ಲಿ ಪಾಯಸ ಅವರು ಆಗಾಗ ಅವರ ಬೇಡಿಕೆ ಇದೆ, ಇವತ್ತು ಒಂದು ಬೇಡಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಿಮ್ಮೆಲ್ಲ ಅವರ ಪರವಾಗಿ ಮಾತ್ರ ಅಲ್ಲ, ನಿಮ್ಮೆಲ್ಲರ ಪರವಾಗಿ. ಆದ ಕಾರಣ ಅವ್ರು ಕೊಟ್ಟ ಬೇಡಿಕೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಮತ್ತೆ ನಿಮ್ಗೆ ಚರ್ಚೆ ಮಾಡ್ತಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ಮಾತುಗಳನ್ನು ಆಡುವ ಮೂಲಕ ನಮಗೆ ಧೈರ್ಯವನ್ನು ತುಂಬಿದ್ದೀರಿ ಸರ್. ರಾಜ್ಯ ಮಟ್ಟದ ದೈಹಿಕ ಶಿಕ್ಷಕರ ಈ ದಿವಸದ ಪ್ರಪ್ರಥಮ ಕ್ರೀಡಾಕೂಟವನ್ನು ತಾವು ಉದ್ಘಾಟಿಸಿ ನಮಗೆಲ್ಲ ನಮಗೆ ಆಶೀರ್ವಾದವನ್ನು ನೀಡಿ ನಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಸಂಘದ ಕಾರ್ಯಚಟುವಟಿಕೆ ಬಹುಶಃ ಎಲ್ಲ ದೈಹಿಕ ಶಿಕ್ಷಕರ ನೋವು ನದಿಗಳಿಗೆ ನಮ್ಮೊಟ್ಟಿಗೆ ಇದ್ದು 24/7 ಅಂದರೆ ನಿರಂತರವಾಗಿ ಶ್ರಮಿಸುತ್ತಿರುವಂಥವರು ಶ್ರೀಯುತ ಚೌಡಪ್ಪ ಎಸ್ ಅವರು ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ತವರು. ನಾವು ಏನು ಬೇಡಿಕೆಗಳನ್ನು ಕೊಟ್ಟು ಕೂಡ ಅದನ್ನು ಸಂಪೂರ್ಣವಾಗಿ ಅದನ್ನು ಆಳಿಸಿಕೊಂಡು ರಾಜ್ಯಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುವವರು ಚೌಡಪ್ಪ ಎಸ್ ಅವರು. ತಾವು ಸಂಘದ ಮುಂದಿನ ಚಟುವಟಿಕೆಗಳು, ಸಂಘದ ಯೋಚನೆಗಳ ಬಗ್ಗೆ ಬೇಡಿಕೆಗಳನ್ನು ನಮ್ಮ ಸರ್ಕಾರಕ್ಕೆ ಮುಟ್ಟಿಸುವಂತೆ ತಾವು ತಿಳಿಸುವಂತೆ ವಿನಂತಿಸುತ್ತಿದ್ದೇವೆ. ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ನಾಡಿನ ದೈಹಿಕ ಶಿಕ್ಷಕರ ಆರಾಧ್ಯ ದೈವ ಅಂದರೆ ಸನ್ಮಾನ್ಯ ಗೌರವಾನ್ವಿತ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಹೊರಟ್ಟಿ ಸರ್ ಅವರು. ಯಾಕಂದರೆ ಉಪಕಾರ ಮಾಡಿದವರನ್ನು ಎಂದಿಗೂ ಮರೆಯಬೇಡ, ಆ ಉಪಕಾರ ಮಾಡಿದವರನ್ನ ಸದಾ ನೆನೆಸುತ್ತಿರೋ ಅಂತಕ್ಕಂಥ ಒಂದು ಗಾದೆ ನಮ್ಮ ದೈಹಿಕ ಶಿಕ್ಷಕರ ಮನದಲ್ಲಿದೆ. ಇವತ್ತು ದೈಹಿಕ ಶಿಕ್ಷಣ ಅಂತಕ್ಕಂಥಿದೆ ಅಂತಂದರೆ ಮೂಲ ಕಾರಣಕರ್ತರು ಶ್ರೀಯುತ ಬಸವರಾಜ್ ಹೊರಟ್ಟಿ ಸಾಹೇಬರು, ನಮ್ಮ ಗೌರವಾನ್ವಿತ ಸಭಾಪತಿಗಳು. ಮೊದಲು ನಮಗೆ ಒಂದೇ ಕೊಂಬು ಹೆಚ್ಚಾಗಿರ್ತಕ್ಕಂಥದ್ದು ಬಿತ್ತು. ಆದರೆ ತದನಂತರ ನಮ್ಮ ದೈಹಿಕ ಶಿಕ್ಷಕರ ಬೆನ್ನೆಲುಬಾಗಿ ನಿಂತಕ್ಕಂಥ ಗಣ್ಯ ವ್ಯಕ್ತಿಗಳು ಮತ್ತೊಬ್ಬರು ಯಾರು ಅಂತಂದರೆ ಶ್ರೀಯುತ UD ಖಾದರ್ ಸಾಹೇಬರು ನನ್ನ ಸಭಾಧ್ಯಕ್ಷರು. ಯಾಕೆ ಘಂಟಾಘೋಷದಿಂದ ನಾವು ಹೇಳ್ತೀವಿ, ಯಾಕಂದ್ರೆ ಎಲ್ಲ MLC 14 ಜನ ಮೊದಲು ಹೇಳ್ತಾರೆ, ಎಲ್ಲ ನಮ್ಮ ದೈಹಿಕ ಶಿಕ್ಷಕರಿಗೆ ಯಾರೋ ಸಹಕಾರ ಕೊಡ್ತಾ ಇಲ್ಲ ಸಹಕಾರ ಕೊಡ್ತೀವಿ. ಪ್ರತಿಯೊಂದು ವಾಟ್ಸಪ್ಪಲ್ಲಿ ನೋಡ್ತೀರಿ. ನಮ್ಮ ಭೋಜೇಗೌಡ ಸರಿಂದ 14 ಜನ MLCಗಳು ಪಕ್ಷ ಭೇದವನ್ನು ಬರ್ತು ಇವತ್ತು ದೈಹಿಕ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ 24x7 ರೀತಿಯಲ್ಲಿ ವಿಧಾನ ಪರಿಷತ್ತು, ವಿಧಾನಸಭೆ ಹೊರಗು ನಮ್ಮ ದೈಹಿಕ ಶಿಕ್ಷಕರ ಅನುಕೂಲ ಮಾಡಬೇಕಂತ ನಿಟ್ಟಿನಲ್ಲಿ ಶ್ರಮಿಸಿದರ ಫಲನೇ ಇವತ್ತು ದೈಹಿಕ ಶಿಕ್ಷಕರ ಕ್ರೀಡಾಕೂಟ ಜಾರಿಗೆ
ತಂದಿರ್ತಕ್ಕಂಥದ್ದು. ನಾವೆಲ್ಲರಿಗೂ ನಮ್ಮ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು, ಭೋಜೇಗೌಡ ಸರ್ ಆಗಿರ್ಬೋದು, ನಮ್ಮ ಪುಟ್ಟಣ್ಣ ಸರ್, ವೈಎನ್ ಸರ್, ಇವತ್ತು ಮಾಜಿ ಇರ್ಬೋದು, ಯಾಕಂದ್ರೆ ಕೆಲಸ ಮಾಡಿ ನೆನ್ಸ್ಕೊಳ್ಳೇಬೇಕಾಗುತ್ತೆ. ಮತ್ತೆ ನಾಗೇಶ್ ಸರ್ ಅವರು ಎಕ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ನಮ್ಮ ಮಧು ಬಂಗಾರಪ್ಪ ಸರ್ ಅವರು ತಂದೆಯಂತೆ ಮಗ ಅಂತಕ್ಕಂಥ ಏನ್ ಬಂಗಾರಪ್ಪ ಸರ್ ನಾಡಿನಲ್ಲಿ ತನ್ನದೇ ಆದ ಛಾಯೆಯನ್ನು ಮೂಡಿಸಿದ್ರು. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅವರು, ಅರುಣ್ ಶಾಪುರ್ ಸರ್ ಅವರು, ಮತ್ತೆ ನಮ್ಮ ಮರ್ತಿಪೇಗೌಡ ಸರ್, ಇವೆಲ್ಲ ಈಗಿರ್ತಕ್ಕಂಥ ಎಲ್ಲ MLs ಸರಿಂದ ಸೇರಿ ಎಲ್ಲ MLs ಒಕ್ಕರಲಿಂದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾಕೂಟದ ಅವಶ್ಯಕತೆ ಇದೆ, ಮಾಡಲೇಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಇಬ್ರು ಮಹಾನ್ ವ್ಯಕ್ತಿಗಳ ದನಿ ತೋರಿಸಿ ಒಂದು ಸಭೆ ಮಾಡಿದಾಗ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತೆ ಸಚಿವರು ಇಬ್ರು ಸಾರ ಇಲ್ಲ ದೈಹಿಕ ಶಿಕ್ಷಣ ನಿಜವಾದ ನ್ಯಾಯಯುತವಾದಂಥ ಬೇಡಿಕೆ ನಾವು ಸ್ಪಂದನೆ ಮಾಡ್ಬೇಕಂತಕ್ಕಂಥ 2 ವರ್ಷಗಳ ಹಿಂದೆ ದೈಹಿಕ ಶಿಕ್ಷಣ ಕ್ರೀಡಾಕೂಟ ಇಲ್ಲ, ಇವ್ರು ಕ್ರೀಡಾಕೂಟ ಮಾಡ್ಬೇಕಂತೇಳಿ ಸರ್ಕಾರದ ಹಂತದಲ್ಲಿ ಅನುದಾನ ಅಂತಕ್ಕಂಥ ಬಿಡುಗಡೆ ಮಾಡಿ ಸೇಮಿಸಿ ಇವತ್ತು ನಮ್ಮನ್ನೆಲ್ಲರ ಮುಖದಲ್ಲಿ ಮಂದಾಸ ನೋಡೋಕ್ಕೆ ಕಾರಣಕರ್ತರಂದ್ರೆ ಈ ಎಲ್ಲ ಮಹಾನ್ ವ್ಯಕ್ತಿಗಳು. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಇಡೀ ರಾಜ್ಯದ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತೆಲ್ಲ ಒಂದು ಕಡೆ ನಮಗೂ ನೋವಿದೆ. ಏನ್ ನೋವಿದೆ ಅಂದ್ರೆ ಈ ವೇದಿಕೆಯಲ್ಲಿ ನಮ್ಮ ಶಿಕ್ಷಣ ಸಚಿವರು ಇರಬೇಕಾಗಿತ್ತು, ಯಾಕಂದ್ರೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ನಮ್ಮ ಸಭಾಪತಿಗಳು ಸರ್ ಇರಬೇಕಾಗಿತ್ತು ಅಂತಕ್ಕಂಥದ್ದು ಎಲ್ಲರ ಒಂದು ಆಸೆ ಇತ್ತು. ಈ ನಮ್ಮ ಭೋಜೇಗೌಡ ಸರ್ ಇದ್ದಾರೆ, ಸಭಾಧ್ಯಕ್ಷರಿದ್ದಾರೆ, ಮತ್ತೆ ನಮ್ಮ MLA ಸಾಹೇಬರು ಉಮಾನಾಥ ಕೋಟೆನ್ ಸರ್ ಎಲ್ಲರಿದ್ದಾರೆ. ಅವರೊಂದು ಇಬ್ಬರು ಇದ್ದಿದ್ರೆ ನಮಗೂ ಮತ್ತೆ ನಮ್ಮ MLCಗಳು ಬಂದಿದ್ದು ಸ್ವಲ್ಪ ಚೆನ್ನಾಗಿರ್ತಾರೆ ಎಲ್ಲರ ಒಂದು ಭಾವನೆ ಇದೆ. ಆದ್ರೆ ಕಾರಣಾಂತರ ನಿಮ್ಗೆ ಗೊತ್ತಿದೆ ವಿಷಯ ಏನು ಮಧ್ಯಾಹ್ನ ಆಗಿದೆ ಅಂತಕ್ಕಂಥದ್ದು. ನಾಳೆ ಭೇಟಿ ಆದರೂ ಆಗಬಹುದು ನಮ್ಮನ್ನ ಶಿಕ್ಷಣ ಸಚಿವರು ಮತ್ತು ಸಭಾಪತಿಗಳು ಅಂತಕ್ಕಂಥ ಆಶಾ ಭಾವನೆ ಅಂತಕ್ಕಂಥದ್ದಿದೆ. ಆದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೀಡಾಕೂಟ ನಡಿಬೇಕಾದ್ರೆ ಏನು 2 ವರ್ಷಗಳಿಂದ ಅನುದಾನ ತಡೆಗಳಿಗೆ ನಿಂತಿತ್ತು, ಅನುದಾನವನ್ನು ಬಿಡುಗಡೆ ಮಾಡಿಸಿ ಕ್ರೀಡಾಕೂಟದ ಜವಾಬ್ದಾರಿಯನ್ನು ವಹಿಸಿ ಅದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಸೀತಾ ET ಖಾದರ್ ಸಾಹೇಬರು, ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಮತ್ತು ನಮ್ಮ MLCಗಳು ವಿಶೇಷವಾಗಿ ಧೈರ್ಯ ಮಾಡಿ ಕ್ರೀಡಾಕೂಟ ನಾನು ಮಾಡೇ ಮಾಡ್ತೀನಿ, ಏನೋ ಸಮಸ್ಯೆ ಬಂದ್ರಂತ ಎದೆಗುಂದದೆ ಮುನ್ನುಗ್ಗಿ ಬಂದಿರತಕ್ಕಂಥದ್ದು ನಮ್ಮ ಇಲ್ಲಿನ ಉಪನಿರ್ದೇಶಕ ಶಶಿಧರ್ ಸರ್. ನಿಜವಾಗ್ಲೂ ಇವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು. ಅವ್ರಿಗೆ ಮತ್ತೊಮ್ಮೆ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೇನೆ ಸರ್. ಇದು ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು, ಪವಿತ್ರವಾದಂಥ ಒಂದು ಪ್ರದೇಶ. ಒಂದು ಕಡೆ ಧರ್ಮಸ್ಥಳ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಪವಿತ್ರವಾದ ದರ್ಗಾ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಶ್ರೀಕೃಷ್ಣ ಇರ್ತಕ್ಕಂಥ ನಾಡು. ಇದೇ 2 ವರ್ಷಗಳ ಹಿಂದೆ ಇದೇ ಸ್ಕೌಟ್ ಭವನದಲ್ಲಿ ನೀವು ಮಾಡಿ ನಿಮಗೆ ಬೆನ್ನೆಲುಬಾಗಿರ್ತೀನಿ ಅಂತಕ್ಕಂತೇಳಿ ನಮಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಗೆ ಸಂಪೂರ್ಣ ಊಟದ ವ್ಯವಸ್ಥೆ ಸಮೇತ ಸೇರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಕ್ರೀಡಾಕೂಟಕ್ಕೂ ತಮ್ಮದೇ ಆದಂಥ ರೀತಿ ಸಂಪೂರ್ಣ ವ್ಯವಸ್ಥೆ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರ ಬೆನ್ನೆಲುಬಾಗಿ ಇವತ್ತು ನಿಂತಿದ್ದಾರೆ ಅಂತಂದ್ರೆ ನಮ್ಮ ಕರುನಾಡ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀಯುತ ಮೋಹನ್ ಆಳ್ವಾಸ್ ಸರ್ ಅವರು ನಿಜವಾಗಲೂ ಎಂದಿಗೂ ಮರೆಯೋದಿಲ್ಲ. ಕೋಟಿಗಳಿದ್ದರೇನು, ದಾನ ಮಾಡುವ ಮನಸ್ಸಿಲ್ಲದಿದ್ದರೆ ಎಷ್ಟಿದ್ದಾರೆ ಏನು ಅಂತಕ್ಕಂಥದ್ದು. ಆದರೆ ಅವರ ಮನಸ್ಸಿನಲ್ಲಿ ಸದಾ ನಮಗೆ ಏನಾದರೂ ಮಾಡಲೇಬೇಕಂತಕ್ಕಂತಿದೆ. ನಿಜವಾಗಲೂ ನಾವೆಂದಿಗೂ ಅವರನ್ನು ಮರೆಯುವಾಗಿದ್ದಿಲ್ಲ. ಅವರ ಒಂದು ಉಪಕಾರನೇ ಇವತ್ತು ನಮಗೆ ಕ್ರೀಡಾಕೂಟ ಅದಕ್ಕೆ ಸಾಧ್ಯ ಆಗಿದೆ. ಈ ಒಂದು ಜಾಗದಲ್ಲಿ ಮಾನ್ಯ ಸಭಾಧ್ಯಕ್ಷರು, ಸಭಾಪತಿಗಳು, ಶಿಕ್ಷಣ ಸಚಿವರು, ಮತ್ತೆ ನಮ್ಮ ಭೋಜೇಗೌಡ ಸರ್ ಅವರು, ಮತ್ತೆ ಪುಟ್ಟಣ್ಣ ಸರ್ ಅವರು, ಮತ್ತೆ ಅರುಣ್ ಶಾಪು ಸರ್ ಎಲ್ಲರೂ ಸಹ ಈ ವೇದಿಕೆಯಲ್ಲಿ ಕುಂತಿದ್ದ ಸಂದರ್ಭದಲ್ಲಿ ನಮ್ಮ ಪ್ರಮುಖವಾದಂಥ ಒಂದು ಬೇಡಿಕೆ ಇದೆ. ಸಾಹೇಬ್ರು ಅದನ್ನೇ ಬಾಯಿ ಬಿಟ್ಟು ಹೇಳಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಅಂದ್ರೆ ಗೌರವ ಸಭಾಧ್ಯಕ್ಷರು. ಆದ್ರೆ ನಾನು ಈ ವೇದಿಕೆಯಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿ ನನ್ನ ಶಿಕ್ಷಕರ ಸಮಸ್ಯೆಯನ್ನ ನಾನು ಅವರತ್ರ ಹಂಚ್ಕೊಳ್ಳೇಬೇಕಾಗಿದೆ ಸರ್. ಸುಮಾರು 17 ವರ್ಷ ಆಗಿದೆ ಸರ್ ಇದೇ ವೇದಿಕೆ ಇದರಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನನಗೆ ಸ್ವಲ್ಪ ದಿವಸ ಟೈಮ್ ಕೊಡಿ, ನಿಮ್ಮ ಬೇಡಿಕೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಇಲ್ಲಿ. ಅದೇ ಪ್ರಕಾರವಾಗಿ ನೀವು ಸಭಾಪತಿಗಳು ಸೇರಿ ಮಾನ್ಯ ಶಿಕ್ಷಣ ಸಚಿವರು ಸಭೆ ಅಂತಕ್ಕಂಥದ್ದು ಸೆಪ್ಟೆಂಬರ್ 20ನೇ ತಾರೀಕು ವಿಧಾನಸಭೆ ಸೌಧದಲ್ಲಿ ಸಭೆ ಅಂತಕ್ಕಂಥದ್ದಾಯ್ತು. ಸಭೆಯಲ್ಲಿ ಮಾನ್ಯ ಆಯುಕ್ತರು ಎಲ್ಲರೂ ಸಹ ಮಾತಾಡಿದ ಸಂದರ್ಭದಲ್ಲಿ ತಾವು ಸ್ಪಷ್ಟೀಕರಣ ಕೊಟ್ಟಾಗ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆ ಇದು ಈಗಾಗಲೇ ಕ್ಯಾಬಿನೆಟ್ ಆಗಿದೆ, ಎಲ್ಲ ಆಗಿದೆ, ಆದೇಶ ಮಾಡಲೇಬೇಕಂತ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರು 15 ದಿವಸಗಳ ಕಾಲ ಸಮಯಾವಕಾಶ ತಗೊಂಡು ಮಾನ್ಯ ಆಯುಕ್ತರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಇದರ ಒಂದು ಸಿದ್ಧ ಮಾಡಿಸ್ಕೊಂಡು ಬನ್ನಿ, ನಿಮ್ಗೆ ಯಾಕಂತ ಹೇಳಿದಾಗ ತಾವೇ ನಿಗದಿಪಡಿಸಿ ಸರ್, ಟೈಮ್ ಕೊಡೋಕ್ಕಾಗೋದಿಲ್ಲ, ಸಮಯನ ಬಹಳ ಬೇಗ ಮಾಡ್ಬೇಕಂತ ಸಂದರ್ಭದಲ್ಲಿ 15 ದಿವಸ ಕಾಲ ಕೊಟ್ಟು ಕಾರಣ ಅಂತ ಸರ್ ಅದಕ್ಕೆ ಮೊನ್ನೆ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಬದಲಾವಣೆ ಆಗಿದ್ದು ಈಗ ಸುಮಾರು 1 ವರ್ಷ ಆಗಿದೆ. ಅದ್ರ ಮಧ್ಯದಲ್ಲಿ ತಾವು ಸುಮಾರು ಸತಿ ಪತ್ರವನ್ನು ಹಾಕಿದ್ರೆ, ದೂರವಾಣಿ ಕರೆಯಲ್ಲಿ ಸಹ ಮಾತಾಡಿದ್ರ. ಇದಕ್ಕೆ ಮುಂಚೆ ಮೊನ್ನೆ ಸಭಾಪತಿಗಳು ಸಹ 2 ಸಭೆಯನ್ನು ಮಾಡಿದಾಗ ಈಗ ನಮ್ಮ ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳು 1 ತಿಂಗಳು ಸಮಯಾವಕಾಶ ತಗೊಂಡು 3 ತಿಂಗಳಾಗಿದೆ.
ಎಲ್ಲವೂ ಒಂದು ಹಂತಕ್ಕೆ ಬಂದಿದೆ ಸರ್. ನಮ್ಮ ಶಾಸಕರು ತಾವು ಸಭಾಪತಿಗಳು ಮನಸ್ಸು ಮಾಡಿದ್ರೆ ನಮ್ಗೆ 15 ದಿವಸದಲ್ಲಿ ಈ ದೈಹಿಕ ಶಿಕ್ಷಣ ಶಿಕ್ಷಕರ 17 ವರ್ಷಗಳ ಒಂದು ನೋವನ್ನ ಈಡೇರಿಸ್ತಕ್ಕಂಥ ಶಕ್ತಿ ತಮ್ಮ ಎಲ್ಲರಿಗಿದೆ. ದಯವಿಟ್ಟು ತಾವೆಲ್ಲರೂ ಈ ವೇದಿಕೆಯಲ್ಲಿ ನಮಗೊಂದು ದಿನಾಂಕವನ್ನ, ಈ ದಿನಾಂಕದೊಳಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ಖುಷಿಯನ್ನು ಈ ವೇದಿಕೆಯಲ್ಲಿ ಕೊಡಬೇಕು ತಾವು ಅಂತಕ್ಕಂಥ ನಾನು ಈ ಸಂದರ್ಭ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ವೇದಿಕೆ ಪರವಾಗಿ ಜೋರು ಚಪ್ಪಾಳೆ ಬರ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ. ಈ ಬಾರಿ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂತಂದ್ರೆ ಇಂಥ ಘಟಾನುಘಟಿಗಳಿದ್ದೆ ನಮ್ಮ ಸಮಸ್ಯೆ ಇಂದಿಗೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ನಮ್ಮ ನೋವನ್ನು ದಯವಿಟ್ಟು ನಿಮ್ಗೆ ಅರ್ಥ ಆಗಿದೆ, ಆ ನೋವನ್ನ ಬಗೆಹರಿಸ್ಕೊಡಿ ಅಂತಕ್ಕಂಥ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇನ್ನು ಮುಖ್ಯವಾಗಿ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಮುಖವಾಗಿ 4 ಸಮಸ್ಯೆಗಳಿದೆ ಸರ್. ಆ ಮನೆಯನ್ನ ತಮ್ಮ, ಯಾಕಂದ್ರೆ ಈಗಾಗಲೇ ನಮ್ಮ ಭೋಜೇಗೌಡ ಸರ್ ಲಾಸ್ಟ್ ಟೈಮ್ ವಿಧಾನ ಪರಿಷತ್ನ ಸಹ ಬಹಳ ಪ್ರಶ್ನಾವಳಿಗಳನ್ನ ಹಾಕಿ ಚರ್ಚೆ ಮಾಡಿ ಸರ್ಕಾರನ ಒಪ್ಪಿಸೋ ರೀತಿಯಲ್ಲಿ ವಿಧಾನ ಪರಿಷತ್ ಚರ್ಚೆ ಮಾಡಿ ಒಂದು ಹಂತಕ್ಕೆ ತರಿಸಿದ್ದಾರೆ, ಒಪ್ಪಿದೆ. ಆ ಒಂದು ಸಮಸ್ಯೆ ಅಂದ್ರೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಬಡ್ತಿ ಇಲ್ಲದೆ ನಿವೃತ್ತಿ ಆಗ್ತಕ್ಕಂಥ ನತದೃಷ್ಟಿ ಇದ್ರೆ ಅದು ನಮ್ಮ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು. ಪ್ರೌಢಶಾಲೆಗೆ ಅದು ಬಡ್ತಿ ಮಾಡ್ತಾರೆ. ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇರಿದ ಮೇಲೆ 40 ವರ್ಷ 35 ವರ್ಷ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಿವೃತ್ತಿ ಆಗಬೇಕು. ಅದಕ್ಕಾಗಿ ಸರ್ಕಾರದ ಒಂದು ಅವಕಾಶ ಇದೆ ಸರ್. ಈಗಾಗಲೇ TPO ಹೆಚ್ಚು ಕಾರ್ಯಭಾರ ಇದೆ ಇಲಾಖೆಯಲ್ಲಿ. ಯಾವುದೇ ಹಣಕಾಸಿನ ಒಂದು ಸಮಸ್ಯೆ ಬರೋದಿಲ್ಲ. BO ಆಫೀಸ್ಗಳಲ್ಲಿ ಶಿಕ್ಷಣ ಸಂಯೋಜಕರಾಗಿ ಅಥವಾ ಅಸ್ಟಿನ್ TPO ಆಗಿ ಒಂದು ಹುದ್ದೆಯನ್ನು ಸೃಜನೆ ಮಾಡಿ ಆ ತಾಲೂಕಲ್ಲಿರ್ತಕ್ಕಂಥ ಸೀನಿಯರ್ಗೆ ಒಂದು ಮುಂಬಡ್ತಿ ಕೊಡ್ರೆ ಜೀವಮಾನದಲ್ಲಿ ನಿಮ್ಮಿಂದ ಒಂದು ಮುಂಬಡ್ತಿ ಸಿಗ್ತಕ್ಕಂಥ ಸಂತೋಷದಿಂದ ನಿವೃತ್ತಿ ಅಂತಕ್ಕಂಥ ಆಗ್ತಾರೆ. ಅದರಿಂದ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ BO ಕಚೇರಿಗೆ ಒಂದು ಅಸ್ಟಿನ್ TPO ಆಗಿ ಮುಂಬಡ್ತಿ ಕೊಡ್ತಕ್ಕಂಥ ಒಂದು ಆದೇಶ ಆಗಬೇಕು. ಎರಡನೇದಾಗಿ ಈಗಾಗಲೇ ತಾವೆಲ್ಲರೂ ಮೊನ್ನೆ ಶಿಕ್ಷಣ ಸಚಿವರು ಸಹ ಹೇಳಿದ್ರು ಆರ್ಥಿಕ ಇಲಾಖೆಗೆ, ಯಾಕೆ ಇನ್ನೂ ನೀವು ಮಾಡಿಲ್ಲ, ಇನ್ನು ಸರ್ಕಾರ ಒಪ್ಪಿಗೆ ನೀವು ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು. ಪದವಿ ಪೂರ್ವ ಕಾಲೇಜಲ್ಲಿ 120 ಜನಕ್ಕೆ ಒಬ್ಬ ದೈಹಿಕ ಉಪನ್ಯಾಸಕರನ್ನು ನೀಡಬೇಕಂತಕ್ಕಂಥ ಸರ್ಕಾರ ಆದೇಶ ಇದೆ. ಆದರೆ ನಮ್ಮ ಆರ್ಥಿಕ ಇಲಾಖೆಯಿಂದ ಇಲ್ಲಿ ತನಕ ಯಾವುದೇ ಆದೇಶನ ಪಾಲನೆ ಮಾಡೋ ಹುದ್ದೆಗಳು ಸೃಜನೆ ಆಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಸುಮಾರು ಬಡ ಮಕ್ಕಳು ಇದರಿಂದ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ, ಪ್ರೌಢಶಾಲೆಯಲ್ಲಿದ್ದಾರೆ, ಪದವಿ ಕಾಲೇಜುಗಳಲ್ಲಿದ್ದಾರೆ. ಅದು ಪದವಿ ಪೂರ್ವ ಕಾಲೇಜಲ್ಲಿ ಆ ಏಜಿನಲ್ಲಿ ಬೇಕಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ, ಯಾಕೆ ಮಕ್ಕಳ ಬೆಳವಣಿಗೆ, ಅವರ ಶಿಸ್ತು ಬೇಕಾಗಿರ್ತಕ್ಕಂಥ ಸಂದರ್ಭ ಆ ಸಂದರ್ಭದಲ್ಲಿ ಮಕ್ಕಳು ದೈಹಿಕ ಶಿಕ್ಷಣ ಇಲ್ಲದೆ ಬೇರೆ ಬೇರೆ ಅಭ್ಯಾಸಗಳ ಮಕ್ಕಳು ಬೆಳೆಯಂತಕ್ಕಂಥ ಒಂದು ಕಡೆ ಆದ್ರೆ PU ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ನೇಮಕಾತಿ ಆಗೋ ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ನಿಗದಿಯಾದಂಥ ಸೀಟ್ಗಳಿದೆ. ಆ ಸೀಟ್ಗಳು ಇವತ್ತು ಖಾಸಗಿ ವ್ಯಕ್ತಿ ಶಾಲೆಗಳಲ್ಲಿ ಉತ್ತಮವಾದಂಥ ದೈಹಿಕ ಶಿಕ್ಷಣ ಇಟ್ಕೊಂಡಿದ್ದ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇರ್ತಕ್ಕಂಥ ಶ್ರೀಮಂತರ ಮಕ್ಕಳಲ್ಲಿ ಓದ್ತಾ ಇರೋದ್ರಿಂದ ಆ ಮಕ್ಕಳು ಪಾಲಾಗ್ತಾ ಇದೆ ಹೊರತು ಬಡವರಿಗೆ ಸರ್ಕಾರಿ ಶಾಲೆಗಳು ಓದ್ತಾ ಬಡವ್ರ ಮಕ್ಕಳು ಪಾಲಾಗ್ತಾ ಇಲ್ಲ. ಆ ಮಕ್ಕಳು ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಒಂದೇ ಸತಿ 700 ಹುದ್ದೆ ಸೃಜನೆ ಆಗದ ಚಿಂತೆ ಇಲ್ಲ, ವರ್ಷಕ್ಕೆ 200 ಹುದ್ದೆ ಸೃಜನೆ ಮಾಡಿ, ನೇಮಕಾತಿ ಆಗದ ಚಿಂತೆ ಇಲ್ಲ, ಪ್ರಮೋಷನ್ ರೀತಿಯಲ್ಲಾದ್ರೂ ಕೊಟ್ಟು ಇಲಾಖೆಗೆ ಯಾವುದೇ ರೀತಿಯಂತ ಆರ್ಥಿಕ ಹೊರೆ ಅಂತಕ್ಕಂದಿರೋದಿಲ್ಲ. ಅದರಿಂದ ಅದನ್ನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮೂರನೇದಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು ಜನ ನಿರುದ್ಯೋಗಿಗಳು ಅನೇಕ ಬಾರಿ ಸ್ಟ್ರೈಕ್ಗಳನ್ನು ಮಾಡಿದ್ರು. ನಮ್ಮ ಇಲಾಖೆ ಸರ್ಕಾರ ಎಲ್ಲವೂ ನೇಮಕಾತಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟರು. ಆ ಭರವಸೆ ಪ್ರಕಾರ ಸರ್ಕಾರ ಭರವಸೆ ಈಡೇರಿಸಿದೆ. ಆದರೆ 50% ಅಷ್ಟೇ ಈಡೇರಿಸಿದೆ. ಇವತ್ತು ನೇಮಕಾತಿಯಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲೆಗೆ 380 ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನ, ಪ್ರೌಢಶಾಲೆಗೆ 240 ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು 1 ವರ್ಷ ಆಗಿ ಒಳ ಮೀಸಲಾತಿ ವಿಳಂಬ ಆಗಿದೆ. ಸರ್, ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ 3000 ಹುದ್ದೆಗಳು ಖಾಲಿ ಇದೆ. ಪ್ರೌಢಶಾಲೆಯಲ್ಲಿ ಸಹ 2800 ಹುದ್ದೆಗಳು ಖಾಲಿ ಇದೆ. ಕನಿಷ್ಠ 50% ಹುದ್ದೆಗಳಾದ್ರೂ ನೇಮಕಾತಿ ಆದ್ರೆ ನಮ್ಮ ಮಕ್ಕಳು ಕಲಿಸೋದ್ರ ಜೊತೆಗೆ ಕ್ರೀಡಾಕೂಟಗಳು ಯಶಸ್ವಿಯಾಗಿ ಮಾಡೋದಕ್ಕೆ ಮತ್ತೆ ಒಂದು ಅಷ್ಟು ಕುಟುಂಬಗಳನ್ನ ಜೀವನ ಮಾಡೋಕೆ ಸಾಧ್ಯ ಆಗುತ್ತೆ. ಎಷ್ಟೋ ಭಾಗ್ಯಗಳು ನಮ್ಮ ಇವತ್ತು ಕೊಟ್ಟಿರೋ ಅನೇಕ ಬಡ ಕುಟುಂಬಗಳು ಇವತ್ತು ಜೀವಂತ ನಡೀತಾ ಇದೆ. ಇದೊಂದು ಭಾಗ್ಯವನ್ನ ತಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ರೀತಿ ಮಾಡಿಕೊಡ್ಬೇಕಂತಕ್ಕಂಥ ಮನವಿಯನ್ನು ಮಾಡ್ತಾ, ವಿಶೇಷವಾಗಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಅನೇಕ ಕ್ರೀಡಾಪಟ ಯೋಗ ಇದೆ, ಕ್ರೀಡೆಗಳಿದೆ, ಮತ್ತೆ ಕಿಟ್ ಇಂಡಿಯಾ ಇದೆ, ಫಿಟ್ ಇಂಡಿಯಾ, ಸುಮಾರು ಯೋಗ ರಾಷ್ಟ್ರೀಯ ಎಲ್ಲವೂ ಇದೆ. ಇದರಲ್ಲಿ ಸುಮಾರು ಇದನ್ನು ನಿರ್ವಹಿಸಬೇಕಾದ ತುಂಬಾ ಕಷ್ಟ. ಅದಕ್ಕೆ ಈಗಾಗಲೇ ಸುಮಾರು ಇಲಾಖೆಗಳು ನಿರ್ದೇಶನಾಲಯ ಇದೆ. ಪ್ರೊಫೆಸರ್ ವೈದ್ಯನಾಥನ್ ವರದಿಯಲ್ಲಿ ಸಹ ದೈಹಿಕ ಶಿಕ್ಷಣ ಶಿಕ್ಷಕರ ನಿರ್ದೇಶನಾಲಯನ ಸ್ಥಾಪನೆ ಮಾಡ್ಬೇಕಂತಕ್ಕಂತಿದೆ. ಸರ್ಕಾರ ಒಪ್ಪಿದೆ.
ದೈಹಿಕ ಶಿಕ್ಷಣ ಪ್ರತ್ಯೇಕವಾದಂಥ ಒಂದು ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಿಕೊಡ್ಬೇಕು. ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಆರ್ಥಿಕ ಹೊರೆ ಅಂತಕ್ಕಂಥ ಬರೋದಿಲ್ಲ. ನೀವು ಈ ವ್ಯವಸ್ಥೆ ಮಾಡಿಕೊಟ್ರೆ ಈ ರಾಜ್ಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ನೆಮ್ಮದಿಯಿಂದ ಆಗ್ತಾರೆ, ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ತಾವು ಅನೇಕ ನಮಗೆ ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ಸುಮಾರು ಸತಿ ನೇಮಕಾತಿ ಇಲ್ದಿದ್ದಾಗ ನೇಮಕಾತಿ ಕೊಟ್ಟಿದ್ದೀರಿ, ಪ್ರಮೋಷನ್ ಇಲ್ದಾಗ ಪ್ರಮೋಷನ್ ಕೊಡಿಸಿದ್ದೀರಿ. 5 ವರ್ಷ ಪ್ರಮೋಷನ್ ಸಂದರ್ಭದಲ್ಲಿ ನಮ್ಮ MLC ನೀವೆಲ್ಲ ಗಲಾಟೆ ಮಾಡಿ ಪ್ರಮೋಷನ್ ಕೊಡಿಸಿದ್ದೀರಿ. ಈಗ ಏನು 1.5 ವರ್ಷದಿಂದ ಪ್ರಮೋಷನ್ ನಿಂತಿದ್ದ ಟೀಪ್ ಇರೋದು. ಈಗಾಗಲೇ ಕಮಿಷನರ್ ಸರ್ ಮಾತಾಡಿ ಪ್ರಮೋಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಮಾನ್ಯ ಮೇಡಮ್ ಅವ್ರು ನಮ್ಮ ನಿರ್ದೇಶಕರು ಹೇಳಿದ್ದಾರೆ, ಕ್ರೀಡಾಕೂಟ ಮುಗಿದ ತಕ್ಷಣ ಪ್ರಮೋಷನ್ ನಾವು ವ್ಯವಸ್ಥೆ ಮಾಡಿಕೊಡ್ತೀನಿ, ನೀವು ಯಾರು ಚಿಂತೆ ಮಾಡಬೇಡಿ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರೂ ಸಾಕು. ಇಷ್ಟೆಲ್ಲ ಭಾಗ್ಯಗಳು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಜೊತೆಯಲ್ಲಿ ಈ 5 ಭಾಗ್ಯ ಅಂತಕ್ಕಂಥದ್ದು ಇದೆ ಸರ್. ಅದ್ರಲ್ಲಿ ಯಾವುದು ಫೈನಾನ್ಸ್ ಇಲ್ಲ. ದಯವಿಟ್ಟು ಇದಕ್ಕೊಂದು ಮುಕ್ತಿ ಮಾಡಿಕೊಡ್ಬೇಕು ನೀವೆಲ್ಲರೂ ಸೇರಿ ಅಂತ ಹೇಳ್ತಾ ಇಡೀ ರಾಜ್ಯದ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ವಿಶೇಷ ವಿವಿಧ ಜಿಲ್ಲೆಗಳಿಂದ ಆಗಿರ್ತಕ್ಕಂಥ ಒಂದು ಹಬ್ಬದ ರೀತಿಯಲ್ಲಿ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿರ್ತಕ್ಕಂಥ ನನ್ನೆಲ್ಲ ಜಿಲ್ಲಾ ಸಂಘದ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಗಳ ಅಧ್ಯಕ್ಷರಿಗೂ ಆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮೇನು ದಾನಿಗಳಿದ್ದಾರೆ, ಕೊಡುಗೆ ದಾನಿಗಳು, ವಿಶೇಷವಾಗಿ ಕಲರ್ ಟಿ ಶರ್ಟ್ ಹಾಕೊಂಡಿರ್ಬೇಕಾದ ದಾನಿಗಳು ಕೊಡುಗೆನೆ, ಆ ದಾನಿಗಳು ಸಾಕಂತ ಯಶಸ್ವಿಯಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈಗ ನಮ್ಮ ಸಭಾಧ್ಯಕ್ಷರು ಮಾತಂದ್ರು, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತಕ್ಕಂಥದ್ದನ್ನ. ಖಂಡಿತ ಸರ್, ನಮ್ಗೆ ಇಲಾಖೆಯಿಂದ ರಾಜ್ಯ ಮಟ್ಟಕ್ಕೆ 25 ಲಕ್ಷ ಬರ್ತಾ ಇದೆ ಸರ್. ಸರ್ಕಾರಿ ನೌಕರ ಕ್ರೀಡಾಕೂಟ 1.5 ಕೋಟಿ ಬರ್ತಾ ಇದೆ ಸರ್ ದುಡ್ಡು. ನಮಗೆ ಜಾಸ್ತಿ ಕೇಳಲ್ಲ ಸರ್. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಇದಂತೂ ಮಿಕ್ಸ್ ಮಾಡೋ ಬದಲಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕ್ರೀಡಾಕೂಟಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ತಾವು ಮಾನ್ಯ ಆಯುಕ್ತರಿಗೆ ಅಥವಾ ಪ್ರಧಾನ ಕಾರ್ಯದರ್ಶಿಗೆ ಒಂದು ಮನವಿ ಮಾಡಿ ಮುಂದಿನ ಸಾಲಿನಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟಕ್ಕೆ 1 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡೋ ವ್ಯವಸ್ಥೆ ಆದ್ರೆ ಟೀಚರ್ಸ್ ನಾವು ಸರ್ಕಾರಿ ನೌಕರ ಸ್ಥಾನನೇ ಟ್ರ್ಯಾಕ್ ಶೀಟ್ ಹಾಕೊಂಡು ಖುಷಿಯಿಂದ ಇರ್ತೀರಿ. ದಯವಿಟ್ಟು ನಮ್ಮ ಶಾಸಕರು ಭೋಜೇಗೌಡ ಸರ್ ಅವರು ಮತ್ತೆ ನಮ್ಮ ಸಭಾಪತಿಗಳು ಮೋಹನ್ ಅಲ್ವಾ ಸರ್ ಮತ್ತೆ ನಮ್ಮ MLA ಸಾಹೇಬ, ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ ನಮ್ಮ ಶಕ್ತಿ ಇದ್ದಾರೆ ಸರ್, ವಿಧಾನಸಭೆ ತಾವು ಮಾತಾಡಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಈ ವೇದಿಕೆಯಲ್ಲಿ ಖಂಡಿತ, ಯಾಕಂದ್ರೆ ಇದು ಪವಿತ್ರವಾದಂತ ನಾಡು. ಈ ಭಾಗದಲ್ಲಿ ಏನಾದ್ರೂ ಒಂದು ಆಶ್ವಾಸನೆ ಬಂದು ಖಂಡಿತವಾಗಿ ಇದು ಇರುತ್ತೆ. ಕ್ರೀಡಾಕೂಟ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಮಾಡಿದ್ರೆ ಇದೇ ಜಾಗದಲ್ಲಿ ಅದೇ ರೀತಿ ಆಗ್ಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡ್ತಾ ನಾನು ಹೆಚ್ಚು ಸಮಯ ತಗೊಂಡಿದ್ದೀನಿ. ದಯವಿಟ್ಟು ಇದು ನನಗಾಗಲ್ಲ, ನನ್ನ ವೃತ್ತಿಗಾಗಿ ನನ್ನ ಮಾತಿನಲ್ಲಿ ತಪ್ಪಿದೆ ಕ್ಷಮೆ ಇರ್ಬೇಕಂತ ಕೇಳ್ತಾ ದಯವಿಟ್ಟು ಇದಕ್ಕೊಂದು ಮುಕ್ತಿ ಮಾಡಿಕೊಡ್ಬೇಕು. ಯಾಕಂದ್ರೆ 17 ವರ್ಷ ಹೇಳ್ತಿರ್ತಕ್ಕಂಥ ಮತ್ತೆ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಎಷ್ಟೋ ಜನ ನಿವೃತ್ತಿಯಾಗಿ ಇವತ್ತು ಸುಮಾರು ಜನ ನಿವೃತ್ತಿಯಾಗಿ ಶಿಕ್ಷಕರು ಬಂದಿದೆ ಸರ್. ಕ್ರೀಡಾಕೂಟ ನಮ್ದು ನೋಡ್ಬೇಕಂತ ಲಾಸ್ಟ್ ಇಯರ್ ಆಗಿದ್ದ ಪಾಪ ಅವರು ಭಾಗವಹಿಸ್ತಾ ಇದ್ರು. ಇದರಿಂದ ಕೊಂದನೆ ಆಗ್ಬಾರ್ದಕ್ಕಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸ್ಥಾನ ಮಾತಾಗಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮ್ಮ ರಾಜಕೀಯ ಪ್ರತಿನಿಧಿಗಳು ನಮ್ಮೊಟ್ಟಿಗೆ ನಿಲ್ಲುತ್ತಾರೆ ಎನ್ನುವ ಒಂದು ಸದಾಶಯದೊಂದಿಗೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಹೇಳ್ತಿದ್ದೇವೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಕುಂದುಕೊರತೆಗಳ ಒಂದು ಮನವಿಯನ್ನು ಮಾನ್ಯ ರಾಜ್ಯಾಧ್ಯಕ್ಷರು ನೀಡ್ತಾ ಇದ್ದಾರೆ. ಸರ್ ಓಕೆ ಸರ್. ಸರ್ ಇದು ಸಭಾ ವೇದಿಕೆ. ಧನ್ಯವಾದಗಳು ಸರ್. ಇದೆ ಸರ್, ನೋವು ಎಲ್ಲರಿಗೂ ಇದೆ ಸರ್. ಅದನ್ನು ಪರಿಹರಿಸುವ ಶಕ್ತಿ ಕೂಡ ವೇದಿಕೆಯಲ್ಲಿ ಕುಳಿತಂಥವರಿಗೆ ಇದೆ ಸರ್. ನಮಗೆ ಖಂಡಿತ ಪರಿಹಾರ ಸಿಗುತ್ತದೆ ಎನ್ನುವ ಒಂದು ಸದಾಶಯ ನಮ್ಮದು. ಆತ್ಮೀಯರೇ, ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದ ಯಶಸ್ಸಿನಲ್ಲಿ ಪಾಲುದಾರರಾಗಿರುವಂತಹ ನಮ್ಮ ಪದಾಧಿಕಾರಿಗಳನ್ನು ನಾವು ಗುರುತಿಸದೆ ಹೋದರೆ ಈ ಸಭೆಗೆ ಒಂದು ಗೌರವ ಸಿಗಲಿಕ್ಕಿಲ್ಲ. ಹಾಗಾಗಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿಗೊಳಿಸಲಿಕ್ಕೆ ಅವಿಶ್ರಾಂತವಾಗಿ ದುಡಿದಂತಹ ನಮ್ಮ ಪದಾಧಿಕಾರಿಗಳು ಕೆಲವರನ್ನ ಗುರುತಿಸುವ ಗೌರವಿಸುವ ಕಾರ್ಯವನ್ನು ವೇದಿಕೆಯಲ್ಲಿ ಮಾಡ್ತಿದ್ದೇವೆ. ಸನ್ಮಾನ್ಯ UT ಖಾದರ್ ಸರ್, ಶ್ರೀಯುತ ಚೌಡಪ್ಪ ಎಸ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ SL ಭೋಜೇಗೌಡ ಸರ್ ಅವರು ವಿಧಾನ ಪರಿಷತ್ನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಬೇಡಿಕೆ ಕುಂದುಕೊರತೆಗಳ ಬಗ್ಗೆ ಸದನದಲ್ಲಿ ಮಾತನಾಡಿದವರು, ನಮಗೆ ನೈತಿಕ ಬೆಂಬಲ ನೀಡಿದವರಿಗಾಗಿ ವೇದಿಕೆ. ದಯಮಾಡಿ ಮಾನ್ಯ ಎಲ್ಲ ಶಿಕ್ಷಕರು ಅನ್ಯತಾ ಭಾವಿಸಬೇಡಿ. ಇನ್ನೂ 2 ದಿನ ಕಾರ್ಯಕ್ರಮ ಇದೆ. 2 ದಿನ ಕಾರ್ಯಕ್ರಮದಲ್ಲಿ ಅನೇಕ ರೆಸಲ್ಯೂಷನ್ಗಳನ್ನ ನೀವು ಪಾಸ್ ಮಾಡಬೇಕಾಗ್ತದೆ. ಈ ಕ್ರೀಡಾಕೂಟದ ವಿಚಾರದಿಂದ ಹಿಡಿದು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಚೌಡಪ್ಪ ನೀವು ಜಿಲ್ಲಾಧ್ಯಕ್ಷರು, ನೀವು ಸಭೆ ಸೇರಿ ಅನೇಕ ರೆಸಲ್ಯೂಷನ್ಗಳನ್ನ ಪಾಸ್ ಮಾಡಿ
ಪಾಸ್ ಮಾಡಿ ನಂತರದಲ್ಲಿ ಬೆಂಗಳೂರಿನಲ್ಲಿ ಸಭಾಪತಿಗಳಿದ್ದಾರೆ, ಅಲ್ಲಿ ಎಲ್ಲರ ಮುಖಾಂತರ ಈ ನಮ್ಮ ನಿರ್ಣಯ ಆಗಿದೆ. ಈ ನಿರ್ಣಯಗಳಿಗೆ ದಯಮಾಡಿ ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ನೀವು ಕೇಳ್ಕೊಂಡ್ರೆ ಎಲ್ಲ ಆಗ್ತದೆ. ಸವಿರವಾಗಿ ಅವ್ರನ್ನೂ ಎಲ್ಲ ಕೂರಿಸ್ಕೊಂಡು ಸ್ಕೌಟ್ ಭವನದಲ್ಲಿ ಬೇರೆ ಇಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಮಾತಾಡಿ ಸಮಸ್ಯೆಗಳ ಬಗ್ಗೆ ವಿಧಾನ ಸಭೆ ಅಧ್ಯಕ್ಷರು ಪ್ರತಿನಿತ್ಯ ಅಲ್ಲಿ ಶಾಸಕರು 200 ಇರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ಕೇಳಿರ್ತಕ್ಕಂಥವ್ರು ಅವ್ರಿಗೆ ಸಂಪೂರ್ಣವಾಗಿದೆ. ಅದೇ ರೀತಿ ಬಸವರಾಜ ಹೊರಟ್ಟವರು 75 ಜನದ ಸದಸ್ಯರ ಮಾತನ್ನು ಕೇಳಿ ಅವರಿಗೆ ಎಲ್ಲ ಅವರಿಗೆ ಮನವರಿಕೆ ಆಗಿದೆ. ಈಗ ಅದನ್ನು ಈಡೇರಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದಲ್ಲಿದ್ದವರು ನಮ್ಮಂಥವ್ರು ಕೂಡ ಎಲ್ಲ ಸೇರಿ ನಾವು ಮಾಡಬೇಕಾಗ್ತದೆ. ಖಂಡಿತ ಸಭಾಧ್ಯಕ್ಷರನ್ನು ಒಳಗೊಂಡು ಸಭಾ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಮಾನಾಥನ್ ಕೋಟೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದೇನೋ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ವಿಚಾರ. ಇವತ್ತು ಈ ಕ್ರೀಡಾಕೂಟ ಅತ್ಯಂತ ಉತ್ಸಾಹದಿಂದ ನಮ್ಮ ವಿಧಾನ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರ ಧ್ವಜಾರೋಹಣವನ್ನು ಮಾಡೋ ಮುಖಾಂತರ, ಪಥಸಂಚಲನಕ್ಕೆ ಸೆಲ್ಯೂಟನ್ನು ಸ್ವೀಕರಿಸುವ ಮುಖಾಂತರ, ದೀಪ ಬೆಳಗುವ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈಗ ತಾನೇ ಉದ್ಘಾಟನೆಯ ಮಾತುಗಳನ್ನು ನುಡಿದಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಭಾಪತಿಗಳಾಗಿರ್ತಕ್ಕಂಥ UT ಖಾದರ್ ಅವರೇ, ಇನ್ನೋರ್ವ ಆತ್ಮೀಯ ಶಾಸಕರು, ಈ ಭಾಗದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಉಮಾನಾಥ್ ಕೋಟ್ಯಾನ್ರವರೇ, ನಮ್ಮೆಲ್ಲರ ಈ ಕ್ರೀಡಾಕೂಟಕ್ಕೆ ಪ್ರಮುಖವಾಗಿ ಇದೊಂದು ಕ್ರೀಡಾಕೂಟ ಅಲ್ಲ, ಇಂಥ 100 ಕ್ರೀಡಾಕೂಟಗಳನ್ನು ಯಾವಾಗಲೂ ಕೂಡ ಕಳೆದ 16 ವರ್ಷಗಳಿಂದ 20-30 ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಯಾರು ಈ ನಾಡಿನಲ್ಲಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಮೋಹನ್ ಆಳ್ವರು ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀನಿ. ಆ ಮೋಹನ್ ಆಳ್ವರು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಯುವರಾಜ್ ಜೈನ್ ಅವರು ಕೂಡ ಎಕ್ಸಲೆಂಟ್ ಶಾಲೆಯನ್ನು ಅತ್ಯಂತ ಉತ್ಸಾಹದಿಂದ ನಡೆಸ್ತಾ ಇರ್ತಕ್ಕಂಥ ಯುವಕರಿದ್ದಾರೆ. ಅವರು ಮತ್ತು ನಮ್ಮ ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಅನೇಕ ಅಧಿಕಾರಿ ವರ್ಗದ ನಮ್ಮ UD ಅಧ್ಯಕ್ಷರಿದ್ದಾರೆ, ಅಧಿಕಾರಿ ವರ್ಗದವರಿದ್ದಾರೆ, ನಮ್ಮ ಜಿಲ್ಲೆಯ DDPI BEOಗಳು ಮತ್ತು ವಿವಿಧ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದೀರಿ. ಇವತ್ತು ನಮ್ಮ ವಿಶೇಷವಾಗಿ ಸಹ ಶಿಕ್ಷಕರ ಅಧ್ಯಕ್ಷ ರಿಯಾಜ್ರವರು ಮತ್ತು PE ಅಸೋಸಿಯೇಷನ್ ಅಧ್ಯಕ್ಷರುಗಳು, ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಮತ್ತು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಊರುಗಳಿಂದ ತಾವೆಲ್ಲ ಬಂದಿದ್ದೀರಿ. ಈ ಕರಾವಳಿಯ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸೊಬಗನ್ನು ಸವಿಯುವ ಮುಖಾಂತರ ಈ ಕ್ರೀಡಾಕೂಟದಲ್ಲಿ ತಾವೆಲ್ಲ ಅತ್ಯಂತ ಉತ್ಸಾಹವಾಗಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾದಂಥ ಕೆಲಸ ನಿಮ್ಮಿಂದಲೂ ಕೂಡಿದೆ, ನಮ್ಮಿಂದಲೂ ಇದೆ. ಆ ಕೆಲಸ ಸುಗಮವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಸಂತೋಷದಿಂದ ನಡೆದಿದೆ. ಒಂದು ವಿಚಾರವನ್ನು ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಭಾಗಿಗಳು, ನಾವು ಭಾಗಿಗಳು ಎಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಶಿಕ್ಷಕರ ಸಮಸ್ಯೆಗಳೇನು ಅನ್ನೋ ವಿಚಾರದಲ್ಲಿ ಚೌಡಪ್ಪನವರು ಅದರಲ್ಲೂ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಕರ ವಿಚಾರದಲ್ಲಿ ಭಾಳ ಸವಿಸ್ತಾರವಾಗಿ ಮಾತಾಡಿದರು. ಅದು ಅಕ್ಷರಶಃ ಸತ್ಯ, ಅದರಲ್ಲಿ 2 ಮಾತಿಲ್ಲ. ಇವತ್ತು ಒಂದು ಗಮನ ಮಾಡಿ, ಏನು ಇವತ್ತು ಆಳ್ವಾಸ್ ಸಂಸ್ಥೆಗೆ ಇವತ್ತು ಇಲ್ಲಿ ಬಂದಿದ್ದೀರಿ, ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ, ಶೈಕ್ಷಣಿಕವಾಗಿ, ಸಾಹಿತ್ಯ ಲೋಕಕ್ಕೆ ಮತ್ತು ಬೇರೆ ಎಲ್ಲ ವಿಚಾರಗಳಲ್ಲಿ ಒಂದು ಸರ್ವತೋಮುಖ ಶಿಕ್ಷಣ ಅಂತ ಏನಾದರೂ ಯಾವುದಾದ್ರೂ ಈ ನಾಡಿನಲ್ಲಿ ಇದೆ ಅಂತ ಹೇಳಿದರೆ ಅದು ಆಳ್ವಾಸ್ ಸಂಸ್ಥೆಯಲ್ಲಿ ಇದೆ. ಅದು ಮಾಡೋಕ್ಕೆ ಸಾಧ್ಯ ಆಗಿದೆ, ಅವ್ರು ಮಾಡ್ತಾಯಿದ್ದಾರೆ ಅಂತ ಒಂದು ಡೆಡಿಕೇಶನ್ನು, ಕಮಿಟ್ಮೆಂಟು ಅವರಿಗಿದೆ. ಆ ಕಮಿಟ್ಮೆಂಟ್ ಇದ್ದರೆ ಫಲವಾಗಿ ಆಗಿದೆ. ಇವತ್ತು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಒಂದರಲ್ಲಿ ನೀವು ಚೆಕ್ ಮಾಡಿ ಸುಮಾರು 150ಕ್ಕೂ ಹೆಚ್ಚು ದೈಹಿಕ ಶಿಕ್ಷಕರು ಅವರಲ್ಲಿದ್ದಾರೆ, ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಸರ್ಕಾರದಲ್ಲಿ ಇವತ್ತಾಗಲೇ ಹೇಳಿದರು ಸುಮಾರು 1648 ಕಾಲೇಜ್, ಜೂನಿಯರ್ ಕಾಲೇಜುಗಳಿದೆ. ನಿಮಗೆ ಯುವರಾಜ್ ಅವರೇ ನೀವೆಲ್ಲ ತಿಳ್ಕೋಬೇಕು, ನೀವು ಪ್ರೈವೇಟ್ ಸಂಸ್ಥೆಯಲ್ಲಿ ಸರ್ಕಾರದಲ್ಲಿ 1648 ಜೂನಿಯರ್ ಕಾಲೇಜುಗಳು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಒಂದೇ ಒಂದು ನಮ್ಮ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಇದ್ದಾರೆ ಅಂತ ಹೇಳಿದರೆ ನೀವು ಲೆಕ್ಕ ಮಾಡಿ. ಇವತ್ತು ಒಂದು ದೈಹಿಕ ಶಿಕ್ಷಕರಿಲ್ಲದೆ 1500 ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್. ಇದಕ್ಕೆ ಕಾರಣ ಹಲವಾರು ಗೌರ್ಮೆಂಟ್ಗಳು ಏನು ನಡ್ಕೊಂಬಂದಿದೆ, ಎಲ್ಲ ಗೌರ್ಮೆಂಟ್ಗಳು ಇದು ಕಾರಣ ಆಗಿದೆ. ಇವತ್ತು ಒಬ್ಬರು ದೈಹಿಕ ಶಿಕ್ಷಕರಿಲ್ಲ. ಯಾರೋ ಒಬ್ಬರು ಸಚಿವರು ಹೇಳ್ತಾರೆ ಈ ಬಾರಿ ಒಲಿಂಪಿಕ್ಕಿಗೆ 100 ಜನ ಕಳಿಸ್ತೀವಿ ನಾವು ಅಂತ. ಹೆಂಗ್ರಿ ಮಣ್ಣಂಗಟ್ಟೆ ಕಳಿಸೋದು ನೀವು? ನಿಮಗೆ ಒಂದು ದೈಹಿಕ ಶಿಕ್ಷಕರನ್ನ ನೇಮಕ ಮಾಡೋಕ್ಕೆ ಒಂದು ಕಾಲೇಜಿಗೆ ನಿಮ್ಗೆ ಆಗಿಲ್ಲ ಅಂದ್ರೆ 100 ಜನ ಒಲಿಂಪಿಕ್ ಕಳಿಸ್ತಾರೆ. ನಾಚಿಕೆ ಆಗ್ಬೇಕಿದು. ಇವತ್ತು ಬನ್ನಿಯಾರ ಇಲ್ಲಿ, ಇವತ್ತು ಹೇಳಿದೆ ಅವರು ಕೂಗಿದೆ. ಒಂದು 7 ಶಾಲೆಗಳನ್ನು ಯಾವತ್ತು ನಮ್ಮ ಹಿರಿಯರು
ಸ್ಥಾಪನೆ ಮಾಡಿದರು, ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಿದರು. ಇವತ್ತು ಆಳ್ವಾಸಲ್ಲಿ ಏಡೆಡ್ ನಮ್ಮ ಬಡ ಅಂತ ಹೇಳಿದ್ರು ಒಂದು ಪ್ರೈಮರಿ ಸ್ಕೂಲ್ ಕನ್ನಡ ಶಾಲೆಯನ್ನು ನಡೆಸ್ತಾರೆ. 5-6 ಫ್ಲೋರು ಕನ್ನಡ ಶಾಲೆ UT ಖಾದರ್ ಅವರು ಅಲ್ಲಿಗೆ ಬಂದಿದ್ದಾರೆ. ಇವತ್ತು ಉದ್ಘಾಟನೆ ನಾವು ಕೂಡ ಹೋಗಿದ್ದು. ಎಷ್ಟು ಕಷ್ಟ ಇದೆ ಇವತ್ತು ಕನ್ನಡ ಆಡಳಿತ ಭಾಷೆಯನ್ನು ಮಾಡ್ತೀವಿ ಅಂತ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಏನು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅನ್ನೋದ ಇವತ್ತು ಕನ್ನಡ ಶಾಲೆಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾವೆ, ಯಾವುದು ಉಳಿದಿಲ್ಲ. ಇವತ್ತು ಏಡೆಡ್ ಶಾಲೆಗಳ ಪರಿಸ್ಥಿತಿ ಸಂಪೂರ್ಣ ಮುಚ್ಚಿ ಹೋಗಿದೆ. ಇನ್ನು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಳತ್ತೀರದು. ಇವತ್ತು ನಾವು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೋರ್ ದ್ಯಾನ್ 60% ಲ್ಯಾಕ್ ಆಫ್ ಫ್ಯಾಕಲ್ಟೀಸ್, ಇಲ್ಲವೇ ಇಲ್ಲ ಶಿಕ್ಷಕರು. ದೈಹಿಕ ನಮ್ಮ ಏಡೆಡ್ ಶಾಲೆಗಳಲ್ಲಿ ಮೋರ್ ದ್ಯಾನ್ 60-70% ಇಲ್ಲವೇ ಇಲ್ಲ. ದೈಹಿಕ ಶಿಕ್ಷಣ ಇಲ್ಲವೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಮಗ್ರ ಶಿಕ್ಷಣವನ್ನು ನಾವು ಕೊಡೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಇವತ್ತು ಒಬ್ಬರು ಶಿಕ್ಷಕರು ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈ ಶಿಕ್ಷಕರೆಲ್ಲ ಮನೆಯಿಂದ ಹೊರಡ್ಬೇಕಾದ್ರೆ ದೇವ್ರ ಫೋಟೋ ಕೈ ಮುಗಿತಾರೆ. ಖಾದರ್ ಸಾಹೇಬ್ರೆ, ನಿಮಗೂ ಗೊತ್ತಿದೆ, ದೇವರೇ ನಮ್ಮಪ್ಪ ಇವತ್ತು ಶಾಲೆ ಒಳಗೆ ನಮ್ಗೆ ಏನೂ ತೊಂದರೆ ಆಗದಂಗೆ ವಾಪಸ್ ನಮ್ಮ ಮನೆಗೆ ಬಂದುಬಿಟ್ರು ಸಾಕಪ್ಪ ನನ್ನ ಪರಿಸ್ಥಿತಿ. ಸತ್ಯ ಇದೆ, ಇದು ವಸ್ತುಸ್ಥಿತಿ ಇದೆ. ಇವತ್ತು ಒಂದ್ಗಾಲ ನೀವು ಹೇಳಿರಿ, ನಮಗೆ ಬಡಿತಾ ಇದ್ರು, ಒದೆ ತಿಂದಿದ್ದಾವೆ ವಿದ್ಯಾರ್ಥಿಗಳು ಯಾರಿಲ್ಲ ಅಂತ. ನಮಗೆ ಮೈ ಬಾಸುಂಡ ಬರೋಂಗೆ ಹೊಡೆಯೋರು, ನಾವು ಮುಚ್ಕೊಂಡು ಹೋಗ್ತಾ ಇದ್ದು ಮಂದಿ. ತೋರಿಸಿರಿ ಇನ್ನೂ ಹೊಡೆಯೋರು ಮನೆಯಲ್ಲಿ, ಏನೋ ಮಾಡಿದೆಯಾ ಅಂತ ಹೇಳಿದ್ದೆ. ಏನೋ ಮಾಡಿದೆ, ಇನ್ನೂ ಹೊಡಿಬೇಕಾಯ್ತು ಅಂತ ಅದೊಂದಿದೆ. ಇವತ್ತು ಅಲ್ಲಿ ಶಿಕ್ಷಕ ಅಲ್ಲಿ ಯಾರೋ ಒಬ್ಬ ನೀರು ಹಿಡ್ಕೊಂಡು ನಿಂತಿದ್ರು, ಒಬ್ಬ ವಿದ್ಯಾರ್ಥಿ ಹಿಂದ್ಗಡೆಯಿಂದ ಇನ್ನೊಬ್ಬ ಟೀಚರ್ ಫೋಟೋ ಹೊಡಿತಾರೆ. ಫೋಟೋ ಹೊಡೆದು ಟಾಯ್ಲೆಟ್ ತೊಳಸ್ತಿದ್ದಂತ ಅವನು ಹೆಡ್ ಮಾಸ್ಟರ್ ಮೇಲೆ ಆಗ್ತಾನೆ. ಈ ಪರಿಸ್ಥಿತಿ ಎಲ್ಲಿದೆ ಹೆಂಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳಕ್ಕೆ ದೈಹಿಕ ಶಿಕ್ಷಣ ಅಲ್ವಾ? ದೈಹಿಕ ಶಿಕ್ಷಣ 100ಕ್ಕೆ 100 ಬೇಕೇ ಬೇಕು. ಮಾನಸಿಕವಾಗಿ ನನ್ನ ಸದೃಢತೆ ಇದ್ದರೆ ಮಾತ್ರ ಶಿಕ್ಷಣವನ್ನು ಕಲಿಯೋದಕ್ಕೆ ಸಾಧ್ಯ ಆಗ್ತದೆ. ಯು ಆರ್ ಫೈಟಿಂಗ್ ಫಾರ್ ದ NEP SEP. ವಾಟ್ ಈಸ್ NEP SEP? ಮೇರ್ ಬಿಕಾಸ್ ಆಫ್ ನೇಮಿಂಗ್ NEP SEP ಯು ಕೆನಾಟ್ ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ವೇರ್ ಲೈಸ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್? ಕ್ವಾಲಿಟಿ ಲೈಸ್ ವಾಟ್ ಎಕ್ಸಾಕ್ಟ್ಲಿ ಇನ್ಸೈಡ್ ದಿ ಟೆಕ್ಸ್ಟ್ ಬುಕ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರಿದ್ದಾರೆ. ಇವತ್ತು ಅಂತಹ ಶಿಕ್ಷಣ ತಜ್ಞರ ಮುಖಾಂತರ ಪಠ್ಯ ಪುಸ್ತಕಗಳನ್ನು ನಾವು ನಾಡಿನ ಮಕ್ಕಳಿಗೆ ಕೊಟ್ಟರೆ ಆಗ ಉತ್ತಮವಾದ ಶೌಚಾಲಯ ಕೊಡಿ, ಉತ್ತಮವಾದ ಕಟ್ಟಡಗಳನ್ನು ಕೊಡಿ, ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡಿ, ಉತ್ತಮವಾದ ಪುಸ್ತಕಗಳನ್ನು ಕೊಡೋ ಮುಖಾಂತರ ಸಮಗ್ರ ಶಿಕ್ಷಣವನ್ನು, ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಮಾಡಬೇಕಾಗಿದೆ. ಮೇಯರ್ ಬಿಕಾಸ್ ಆಫ್ ನೇಮಿಂಗ್ NEP ಬಡದಾಡೋದ್ರಿಂದ 100ಕ್ಕೆ 100 ಯಾವುದೂ ಪ್ರಯೋಜನ ಆಗೋದಿಲ್ಲ ಅಂತ ಶಿಕ್ಷಣ ಬರಬೇಕಾಗಿದೆ ಇವತ್ತು. ಹಂಗಿದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಹಿಂದೆ ಇರಲಿಲ್ವಾ? 100ಕ್ಕೆ 100 ಇತ್ತು. ಅನೇಕ ಬಾರಿ ನಾನು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಉದಾಹರಣೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮುದ್ದಣ ಮನೋರಮೆಯ ಸಲ್ಲಾಪವನ್ನು ನಮಗೆ ಹೇಗೆ ಗಂಡ ಹೆಂಡತಿ ಹೇಗಿರ್ಬೇಕಂತೇಳಿ ನಮಗೆ 60 ವರ್ಷಗಳಿಂದ ಖಾದರ್ ಸಾಹೇಬರು ಕಲ್ತಿದ್ದಾರೆ. ಖಾದರ್ ಸಾಹೇಬ್ರಿಗಿಂತ ಹಿರಿಯವನು ನಾನು, ಆಳ್ವಾರ್ ಕಲ್ತಿದ್ದಾರೆ. ನಾನು 60 ವರ್ಷದಿಂದ 4ನೇ ಕ್ಲಾಸಲ್ಲಿ ನಮಗೆ ಪಠ್ಯ ಪುಸ್ತಕ ಇಟ್ಟಿದ್ವಿ. ಇವತ್ತು ಅದನ್ನು ಡಿಗ್ರಿಗೆ ಇಟ್ಟಿದ್ರಿ. ಇವತ್ತು DV ಗುಂಡಪ್ಪನವ್ರು ಅಕ್ಷರ ಕಲೀಲಿಲ್ಲ, ಬರೀಲಿಲ್ಲ, ಓದಲಿಲ್ಲ, ಬಡತನ ಕಿತ್ತಿದ್ದಾಯಿತು. ಅವ್ರು ಕೊಟ್ಟಂಥ ಮುಂಕುತಿಮ್ಮನ ಕಗ್ಗದ ಪುಸ್ತಕವನ್ನು MA ಮಾಸ್ಟರ್ ಡಿಗ್ರಿನಲ್ಲಿ ಕಲಿತಾರೆ. ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಇವತ್ತು ಗಂಡ ಹೆಂಡ್ರೆ ಹೇಗಿರ್ಬೇಕು ಅಂತೇಳಿ ನೀರು ಇಳಿದ ಗಂಟಲಂ ಕಡಬಂ ತುರುಕಿದಂತ ಆಯ್ತು ಅಂತ ಅವ್ರು ಹೇಳ್ಬೇಕಾರೆ ಅಂತ ಸ್ವಲ್ಪ ಈ ನಾಡಿನ ಕವಿ, ಮುದ್ದಣ ಕವಿ, ಈ ನಾಡಿನವ್ರು ಇವತ್ತು ಈ ನಾಡಿನ ಕವಿ ಕೊಟ್ಟಂತ ಮಾತು ಅದು. ಅಲ್ಲಿ ಹೇಳಿದ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುಳುಗಿದಂಥ ಸಂದರ್ಭದಲ್ಲಿ ಭೀಮ ಬಂದು ಮೇಲಿನ ಮುದುಲ್ಸನೆ ನೀರಾಗಿದ್ದಂ ಬೆವರ್ತ ಮುರಗ ಪತಾಕ ಬಂದಿದ್ದ ಒಟ್ಟೆ ಬ್ಯೂಟಿಫುಲ್ ಅನ್ಕೊಂಡ ಇದು. ಆ ಕನ್ನಡ ಇವತ್ತು ಉಳಿದಿದೆಯೇನ್ರಿ? ಇವತ್ತು ಕನ್ನಡ ಉಳಿದಿದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನೀ ಮೆಟ್ಟುವ ಮೇಲೆ ಕರ್ನಾಟಕ, ನೀ ಏರುವ ಮರ ಸಹ್ಯಾದ್ರಿ, ನೀವು ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ ಅಂತ ಹೇಳ್ಬಿಟ್ರೆ ಇವತ್ತು ಆಗಿದೆ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಶ್ರೀಗಂಧ ಅಕೇಶ ನೀಲಗಿರಿ ಮರ ತೋರಿಸಿದ್ರೆ ಇದೇ ಶ್ರೀಗಂಧದ ಮರ ಅಂತ ಹೇಳ್ತಾವೆ ನಮ್ಮ ಮಕ್ಕಳು. ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇದು ಶಿಕ್ಷಣ ಇವತ್ತು ಇರ್ತಕ್ಕಂಥದ್ದು. ಇದು ಶಿಕ್ಷಣ ಇದು. ಇವತ್ತು ನಾನು ಇವತ್ತು ತಮಾಷೆ ಹೇಳ್ತಾ ಇಲ್ಲ, ಇವತ್ತು ನಾವೆಲ್ಲ ಅಂತ ಕಲ್ತಿದ್ದೀವಿ. ಹೀಗಿರ್ಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಬಹಳ ಅತ್ಯಂತ ಉತ್ಸಾಹದಿಂದ ನೀವು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀರಿ, ಸಂತೋಷ. ಈ ಕ್ರೀಡಾ ಚಟುವಟಿಕೆಗಳಿದ್ದರೆ ನಿಮಗೂ ಆತ್ಮಸ್ಥೈರ್ಯ, ಮನಸ್ಥೈರ್ಯ ಎಲ್ಲ ಬಂದು ಇವತ್ತು ಉತ್ತಮವಾದ ಆರೋಗ್ಯ ಒಂದು ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಎಲ್ಲ ರೀತಿ ಸಹಾಯ ಆಗ್ತದೆ. ಇವತ್ತು ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಡೆಯದಾಗ ಒಂದು ಮಾತು ಹೇಳಿ ಮುಗಿಸ್ತೀನಿ. ದೈಹಿಕ ಶಿಕ್ಷಣ 100ಕ್ಕೆ 100 ಬೇರೆ ಶಿಕ್ಷಣದಷ್ಟೇ ಪ್ರಾಮುಖ್ಯವನ್ನು ಪಡೆದಿರ್ತಕ್ಕಂಥದ್ದು ಶಿಕ್ಷಣ ಅನ್ನೋ ವಿಚಾರವನ್ನು ನಾವು ಇವತ್ತು ಅರಿಬೇಕಾಗ್ತದೆ. ಇವತ್ತು ನಾನು ಮೊನ್ನೆ ಮಾತಾಡಿದ್ದೀನಿ, ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ, ಸುಮಾರು ಸರಿ ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಇವತ್ತು ಶೈಕ್ಷಣಿಕವಾಗಿ ಇವತ್ತು ಆಳ್ವಾಸ್ ಸಂಸ್ಥೆಯಲ್ಲಿ ಇವತ್ತು ಈ ನಾಡಿನ ಏನು 34 ಜಿಲ್ಲೆಯಿಂದ ನೀವು ಬಂದಿದ್ದೀರಿ, 34 ಜಿಲ್ಲೆಯ ಯಾರು ವಿದ್ಯಾರ್ಥಿಗಳು ಮತ್ತು ಹೊರನಾಡಿನ
ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಯಾವ್ದಾದ್ರು ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಇದ್ರೆ ಅದು ಆಳ್ವಾಸ್ ಸಂಸ್ಥೆಯಲ್ಲಿ ಇದ್ದಾರೆ. ಅತ್ಯಂತ ಬಡ ಕುಟುಂಬದಿಂದ ಬಂದವರು ಇದ್ದಾರೆ, ಶ್ರೀಮಂತ ಕುಟುಂಬದವರು ಇದ್ದಾರೆ. ಅತ್ಯಂತ ಬಡವರಿಗೆ ಫ್ರೀ ಎಜುಕೇಶನ್ ಮಾಡ್ತಿರ್ತಕ್ಕಂಥದ್ದು, ನೂರಾರು ಜನ ಸ್ಪೋರ್ಟ್ಸ್ಮನ್ಗಳನ್ನ ಹುಟ್ಟಾಕ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂಸ್ಥೆ ಇವತ್ತು ಆಳ್ವಾಸ್ ಸಂಸ್ಥೆ. ಅವ್ರ ನೋವು ಎಷ್ಟಿದೆ, ತುಂಬಾ ನೋವಿದೆ. ಇವತ್ತು ಈ ಟ್ರ್ಯಾಕ್ ಅನ್ನ ನಮ್ಮ ಅಭಯ್ ಚಂದ್ರ ಅವರು ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಸಂದರ್ಭ ಮಾಡಿದ್ರು ಅಂತ ಇವತ್ತು ಹೇಳಿದ್ರು. ಇವತ್ತು ಅದನ್ನ ಮೇಂಟೈನ್ ಮಾಡದೇ ಇದ್ರೆ, ಆಳ್ವಾಸ್ ಮೇಂಟೈನ್ ಮಾಡದೇ ಇದ್ರೆ ಇಷ್ಟೊತ್ತಿ ಕತ್ತೆ ನಾಯಿ ನರಿಗಳೆಲ್ಲ ಟ್ರ್ಯಾಕ್ ಮೇಲೆ ಓಡಾಡೋಂಥ ಪರಿಸ್ಥಿತಿ ಬರ್ತಾ ಇತ್ತು. ಇವತ್ತು ಇಂಥ ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಖಾದರ್ ಸಾಹೇಬರು ಅವರ ತಂದೆಯವರ ಕಾಲದಿಂದ ಎಲ್ಲ ನರನಾಡಿಗಳನ್ನು ಅರ್ಥವರಾಗಿದ್ದಾರೆ. ರಾಜಕೀಯ ಪೂರ್ಣ ಕಾರ್ಯಕ್ಷಮತೆ ಮತ್ತು ಕಾರ್ಯದಕ್ಷತೆ ಹೆಸರಾಗಿರ್ತಕ್ಕಂಥ ಕುಟುಂಬ ಅದು. ಅವರು ಇವತ್ತು ಬಂದಿದ್ದ ಇರ್ತಕ್ಕಂಥಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನಿಮ್ಮೆಲ್ಲರ ನೋವಿಗೆ ನಲಿವಿಗೆ ಖಂಡಿತ ಅವರು ಸ್ಪಂದಿಸ್ತಾರೆ ಅಂತ ಹೇಳ್ತಾ ಇವತ್ತು ಎಕ್ಸಲೆಂಟ್ ಸಂಸ್ಥೆಯಲ್ಲಿ ಇವತ್ತು ಯುವರಾಜ್ ಜೈನ್ ಅವರು ಒಂದೇ ಮಾತಿಗೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಟೀ ಶರ್ಟ್ ಕೊಡೋ ಮುಖಾಂತರ ದಾನಿಗಳಿದ್ದಾರೆ. ಇವತ್ತು ಈ ದಾನಿಗಳಿಲ್ಲದೆ ಇವತ್ತು ಇಂಥ ಸ್ಪೋರ್ಟ್ಸ್ ನಡೆಯೋದಿಲ್ಲ. ಇವತ್ತು ಖಾದರ್ ಸಾಹೇಬ್ರೆ ನೀವು ಒತ್ತಾಯ ಮಾಡಬೇಕಾಗ್ತದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಬಡ್ಜೆಟ್ನಲ್ಲಿ ಅಟ್ಲೀಸ್ಟ್ ತಾಲೂಕ್ ಸ್ಪೋರ್ಟ್ಸಿಗೆ, ಜಿಲ್ಲಾ ಸ್ಪೋರ್ಟ್ಸಿಗೆ, ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸಿಗೆ ಒಂದು ನಿಧಿಯನ್ನು ನಿಗದಿ ಮಾಡಿ ಅಂತ ನಾವು ಕೇಳಿದ್ದೀವಿ. 15,000 ತಾಲೂಕ್ ಲೆವೆಲ್ ಸ್ಪೋರ್ಟ್ಸಿಗೆ ಕೊಡ್ತಾರೆ ಸರ್, ಜಿಲ್ಲಾ ಲೆವೆಲ್ಗೆ 40,000 ಕೊಡ್ತಾರೆ ಸರ್. ಹೆಂಗೆ ಸರ್ ಸ್ಪೋರ್ಟ್ಸ್ ನಡೆಸೋದು? ಪ್ರತಿಭಾ ಕಾರಂಜಿ ಗೋವಿಂದೇಗೌಡರ ಕಾಲದಲ್ಲಿ ಹುಟ್ಟಾಕಿದಂಥ ಸಂದರ್ಭದಲ್ಲಿ ಅದನ್ನು ನಡೆಸೋದಕ್ಕೆ 10,000 15,000 ಕೊಡ್ತಾರೆ. ಇವತ್ತು ಹಳ್ಳಿಗೆ 5,000 ಕೊಡ್ತಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿಭೆಗಳ ಮಕ್ಕಳ ಪ್ರತಿಭೆಯನ್ನು ಹುದುಗಿ ತೆಗಿಬೇಕಾದ್ರೆ ಇವತ್ತು ಯಾವೊಬ್ಬ ಮಕ್ಕಳು ಕೂಡ ಯಾರು ಕೂಡ ಪ್ರತಿಭೆ ಇಲ್ಲದವರಲ್ಲ. ಎಲ್ಲ ಮಕ್ಕಳೆಲ್ಲ ಪ್ರತಿಭೆ ಅವ್ರ ಹುಟ್ಟಿನಲ್ಲಿ ಬೈ ಬರ್ತ್ ಬಂದಿರುತ್ತೆ. ಅದನ್ನು ಆಚೆ ತೆಗಿತಕ್ಕಂಥ ಕೆಲಸ ಶಾಲೆ ಮತ್ತು ಮನೆಯಲ್ಲಿ ಆಗಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಇವತ್ತು ಶಿಕ್ಷಣ ತಜ್ಞರು ಇವರೆಲ್ಲ ಓಡ್ಕೊಂಡಿದ್ದಾರೆ. ಅಡಿಗರು ಹೇಳ್ತಾರೆ ನೋಡಿ, ನಾಡಿನಲ್ಲಿ ಎಂಥ ಶಿಕ್ಷಣ ಬೇಕು ಯಾಕಂದ್ರೆ ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡೊಂದನ್ನು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಂತ ನಾಡನ್ನು ಕಟ್ತಕ್ಕಂಥ ಅಂತ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಯಾರ್ಯಾರು ಈ ನಾಡಿನಲ್ಲಿ ಇದೆ ಅಂದ್ರೆ ಅದು ನಮ್ಮ ಶಿಕ್ಷಕರಿಗಿದೆ ಅನ್ನೋ ವಿಚಾರವನ್ನು ಇವತ್ತು ನೀವು ಅರಿಯಬೇಕಾಗ್ತದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಇನ್ನೊಂದು ಕಡೆಯದ ಒಂದು ಮಾತು ಹೇಳಿ ಮುಗಿಸ್ತೀನಿ ಖಾದರ್ ಸಾಹೇಬ್ರೆ. ಇವತ್ತು ದಿನಾಚರಣೆ ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕು ಡಾಕ್ಟರ್ ರಾಧಾಕೃಷ್ಣ ಅವರ ಬರ್ತ್ಡೇಗೆ ನಾವು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಕೊಟ್ಟಿರ್ತಕ್ಕಂಥ ಆ ಸಂದರ್ಭ ದಯಮಾಡಿ ನಾನು ಮೊನ್ನೆ ಹೊರಟೆಯವರಿಗೂ ಹೇಳಿದ್ದೀನಿ, ತಮ್ಮ ಮುಖಾಂತರ ಕೂಡ ನಿವೇದನೆ ಮಾಡ್ತಾ ಇದ್ದೀನಿ. 5ನೇ ತಾರೀಕೆ ಇಡೀ ನಾಡಿನಾದ್ಯಂತ ಯಾರು ಬರ್ತಾರೋ ಬಿಡ್ತಾರೋ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕ ದಿನಾಚರಣೆನ ಸಂಪೂರ್ಣವಾಗಿ ಮಾಡಿ ಮುಗಿಸ್ಬೇಕಾಗುತ್ತೆ. ಎಲ್ಲಿ ಬೇಕಾದ್ರೆ ಇರಲಿ, ಅದಕ್ಕೆ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡ್ತಕ್ಕಂಥದ್ದು ಅವರಿಗೆ ಮಾಡಿದಂಥ ಭಾಳ ಅಪಮಾನ ಆಗ್ತದೆ. ಡಾಕ್ಟರ್ ರಾಧಾಕೃಷ್ಣ ಸರ್ವಪಲ್ಲಿ ರಾಧಾಕೃಷ್ಣನಿಗೆ ಅದನ್ನು ಈಗಲೂ ಕೂಡ ಶಿಕ್ಷಕರ ದಿನಾಚರಣೆ ಇವತ್ತು ಕೂಡ ನಾಳೆನೂ ಕೂಡ ಎಲ್ಲ ಇದೆ. ಇದಾಗಬಾರ್ದು ದಯಮಾಡಿ. ಅದಕ್ಕೊಂದು ಅರ್ಥ ಇರಬೇಕು, ಪ್ರಾಮುಖ್ಯತೆ ಇರಬೇಕು. ಆ ಪ್ರಾಮುಖ್ಯತೆಯನ್ನು ಕಾಪಾಡಬೇಕಾಗ್ತದೆ. ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ನಾನು ಕಡೆ ನೋಡಿ, ಇವತ್ತು ನಮಗೆಲ್ಲ 4ನೇ ಕ್ಲಾಸ್ನಲ್ಲಿ ಕನ್ನಡ ಪಂಡಿತರು ಹೇಳಿದರು, ಯಾವುದು ಶ್ರೀರಾಮ ವನವಾಸಕ್ಕೆ ಕಳಿಸಿದಂಥ ಸಂದರ್ಭವನ್ನು ಸೀತೆ ಪಾವಿತ್ರಳು ಅಂತ ತೋರಿಸ್ಬೇಕು, ಮತ್ತು ಸೀತೆ ತುಂಬು ಗರ್ಭಿಣಿ, ಆ ಗರ್ಭಿಣಿಯನ್ನು ಬಯಕೆಯನ್ನು ಕೂಡ ಈಡೇರಿಸಬೇಕು ಅನ್ನೋ ವಿಚಾರವನ್ನು 4ನೇ ಕ್ಲಾಸಲ್ಲಿ ಪಠ್ಯಪುಸ್ತಕದಲ್ಲಿ ನಮಗೆ ನೀಡಿದ್ರಲ್ಲ. ಇಸ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್. ಹೇಳಿದ ನೋಡಿ, ಎಲ್ಲಿ ಮುನಿಪೋ ತಮರ ಪಾವನದಡಗಳು, ಎಲ್ಲಿ ಸ್ವಾಮಿಗಳ ತುಂಪಗೆದ ಅಗ್ನಿಹೋತ್ರದ ಕುಟೀರಂಗಳು, ಅಲ್ಲಿ ಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ಹಿರಗಿನ್ನೆಗಂಬೆಳೆದು ನಿನ್ನಪವಾದ ಮಾವರಿಸಿ ನಿನ್ನನಲ್ಲದ ಆ ರಘುಕುಲೋದು ವಂಶೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಪುವಿನೋಗ್ನಿಯನ್ಮೀರಲರಿಯದೆ ನಿನ್ನಲ್ಲಿ ಕೊಡಕೊಂಡು ಬಂದ ಇನ್ನು ಆವಲ್ಲಿಗೋದೊಡಂಪೋಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನನಾದನು. ಬಿರುಗಾಳಿ ಪಡೆಯಲ್ಕೆ ಕಪ್ಪಿಸಿ ಫಲಿತ ಕದಳಿ ಬುರಿದೊಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮಯಿಸಿ ಬಿದ್ದಳಂಗನ ದರೆಗೆ ನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರಳಿದು ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಇದನ್ನ 4ನೇ ಕ್ಲಾಸಲ್ಲಿ ನಮಗೆ 60 ವರ್ಷಗಳ ಹಿಂದೆ
ನಮ್ಮ ಕನ್ನಡ ಪಂಡಿತರು ನನಗೆ ಕಲಿಸಿದ್ದಾರೆ. ಹಾಗಾಗಿ ಈ ವಿಚಾರ ಕ್ವಾಲಿಟಿ ಆಫ್ ಎಜುಕೇಷನ್ ಅಂದೇ ಇತ್ತು. ಈ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಬಡ್ದಾಡೋದು ಬೇಡ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೊವೈಡ್ ಆಲ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲ ರೀತಿ ಕೊಡಿ. ಬಡ್ತಿಯ ಬಗ್ಗೆ ಮಾತಾಡಿದ್ರಿ. ನಾನು ಕೂಡ ಬಡ್ತಿ ಕಮಿಟಿಯನ್ನು ಸದನ ಸಮಿತಿಯಲ್ಲಿ ಕಮಿಟಿ ಮಾಡಿದ್ದಾರೆ. ನೀವೇನು ಹೆದರಬೇಕಾಗಲಿಲ್ಲ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ರೈಟ್. ಬಡ್ತಿ ಮತ್ತು ಪಿಂಚಣಿ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 2 ಮೀಟಿಂಗ್ ಆಗಿದೆ. ಈ ಮುಂದಿನ ಮೀಟಿಂಗ್ನಲ್ಲಿ 2-3 ಮೀಟಿಂಗ್ನಲ್ಲಿ ಖಂಡಿತ ಬಡ್ತಿಯನ್ನು ಕೊಡ್ತಕ್ಕಂಥ 10, 15, 20 ವಿಚಾರದಲ್ಲಿ 100ಕ್ಕೆ 100 ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿಮ್ಮ ಜೊತೆಗಿದೆ. ಟಿ ಖಾದರ್ ಸ್ಪೀಕರ್ ಸಾಹೇಬ್ರೆ ಬಂದಿದ್ದಾರೆ. ಇವತ್ತು ಉಮನಾಥ್ ಕೋಟೆನೆಲ್ಲ ಬಂದಿದ್ದಾರೆ. ಅತ್ಯಂತ ಸಂತೋಷದ ಉದ್ಘಾಟನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಶುಭ ಕೋರಿ ನಾನು ಒಂದು ಪೂಜೆ ಅರ್ಜೆಂಟ್ ಹೋಗ್ಬೇಕಾಗಿದೆ. ನಿಮ್ಮೆಲ್ಲರ ಅಪ್ಪಣೆ ಪಡೆದು ನಿರ್ಗಮಿಸ್ತಾ ಇದ್ದೀನಿ. ದಯಮಾಡಿ ಕ್ಷಮಿಸಬೇಕು ಅಂತೇಳಿ ತಾವು ಎಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ, ಎಲ್ಲ ಸಮಸ್ಯೆಗಳು ಒಟ್ಟಿದ್ದೇವೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸರ್ ಅಲ್ಲಿ ಈಗ ಮಳೆ ಬಂದಿರೋದ್ರಿಂದ ಪ್ರತಿಜ್ಞಾ ಸ್ವೀಕಾರವನ್ನು ಮಾಡ್ತಿದ್ದೇವೆ. ಶ್ರೀಯುತ ತ್ಯಾಗ ಮರೇಕಳ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ. ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ನಾವು ಪ್ರತಿನಿಧಿಸುತ್ತಿರುವ ಜಿಲ್ಲೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಓಕೆ, ಧನ್ಯವಾದಗಳು. ಉಪನ್ಯಾಸಕರ ಅಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ 2025 ಇದರ ಉದ್ಘಾಟನೆಯನ್ನು ಈಗ ತಾನೇ ನೆರವೇರಿಸಿದಂತಹ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂಥ UT ಖಾದರ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರು ಹಾಗೂ ನಿಮ್ಮೆಲ್ಲರನ್ನ ಕಿಚ್ಚೆಬ್ಬಿಸುವಂತೆ ಮಾತಾಡಿದಂತಹ, ಭಾಷಣ ಮಾಡಿದಂತಹ ಸನ್ಮಾನ್ಯ ಗೌರವಾನ್ವಿತ ಭೋಜೇಗೌಡರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರು, ಹಿರಿಯರಾದ ಡಾಕ್ಟರ್ ಮೋಹನ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಎಕ್ಸಲೆಂಟ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆತ್ಮೀಯರಾದ ಯುವರಾಜ್ ಜೈನ್ರಿಗೂ ನಮಸ್ಕರಿಸುತ್ತಾ, ಪುರಸಭೆಯ ಪ್ರಥಮ ಪ್ರಜೆ ಸಹೋದರಿ ಜಯಶ್ರೀ ಕೇಶವ್ ಇವರಿಗೂ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ರಾಜ್ಯದ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೆಲ್ಲ ಅಧಿಕಾರಿಗಳು ಮತ್ತು ಇವತ್ತು ಇಲ್ಲಿಗೆ ಸ್ಪರ್ಧೆಗೆ ಬಂದಂಥ ಎಲ್ಲ ಶಿಕ್ಷಕರು ಮತ್ತು ಎಲ್ಲರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಭೋಜೇಗೌಡರು ಎಲ್ಲ ವಿಷಯವನ್ನು ನಿಮಗೆ ಬೇಕಾಗುವ ರೀತಿಯಲ್ಲಿ ನಿಮಗೆ ಉಲ್ಲಾಸವನ್ನು ಈ ಮಳೆಯಲ್ಲಿಯೂ ಈ ಚಳಿಯಲ್ಲಿಯೂ ಬೆವರಿಳಿಯುವಂತೆ ಮಾಡಿ ಅವರು ಮಾತುಗಳಿಂದ ನಿಮ್ಮನ್ನು ಎಬ್ಬಿಸಿದ್ದಾರೆ. ಹಾಗಾಗಿ ಮಳೆ ಬರ್ತಾ ಇದೆ. ನಾನು 6:30 ಗಂಟೆಗೆ ಕಟೀಲಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವುದರಿಂದ ನಾನು ಹೆಚ್ಚಿಗೆ ಮಾತಾಡಲ್ಲ. ಅದ್ರ ಒಂದು ಮಾತು ಏನು ಅಂತ ಕೇಳಿದ್ರೆ, ಇವತ್ತು ನಾವೆಲ್ಲ ತಂದೆ ತಾಯಿಗಳು, ಶಿಕ್ಷಕರು ಪ್ರತಿಯೊಬ್ಬರು ಪೈಪೋಟಿ ಕೊಡುವುದು ಯಾಕೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಇದೇ ಸಭೆಯಲ್ಲಿ ನಾನು ಮಾತಾಡಿದ್ದೇನೆ. ನನ್ನ ಮಗ ಅಥವಾ ನನ್ನ ಮಗಳು 10ನೇ ಕ್ಲಾಸಲ್ಲಿ 625ಕ್ಕೆ 625 ತೆಗೆಯಬೇಕು, 100ಕ್ಕೆ 100 ಮಾರ್ಕ್ ತೆಗೆಯಬೇಕಂದರೆ ಪ್ರತಿಯೊಬ್ಬ ಅಪ್ಪ ಅಮ್ಮ ಮತ್ತು ಶಿಕ್ಷಕರು, ಶಾಲೆಯ ವ್ಯವಸ್ಥಾಪಕರು ಪ್ರಯತ್ನ ಪಡ್ತಾರೆ. ಭೋಜೇಗೌಡರು ಹೇಳಿದಾಗೆ ಪ್ರತಿಯೊಂದು ಮಗುವಿನಲ್ಲಿಯೂ ಪ್ರತಿಭೆ ಇದೆ. ಆ ಪ್ರತಿಭೆ ಯಾವುದು ಅಂತ ಕೇಳಿದ್ರೆ, ಒಂದು ಮಗುವಿನಲ್ಲಿ ಕ್ರೀಡೆ ಇರ್ಬೋದು, ಒಂದು ಮಗುವಿನಲ್ಲಿ ಸಂಗೀತ ಇರ್ಬೋದು, ಇನ್ನೊಂದು ಮಗುವಿನಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಇರ್ಬೋದು. ಹಾಗಾಗಿ 675ಕ್ಕೆ 625 ತೆಗೆದವರು, 100ಕ್ಕೆ 100 ಮಾರ್ಕ್ ತೆಗೆದವರು ಮಾತ್ರ ಬುದ್ಧಿವಂತರ ಅಂತ ಕೇಳಿದ್ರೆ ಖಂಡಿತ ನಾನು ಒಪ್ಪಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆ ಉಳ್ಳಂತವರನ್ನ ಹೊರಗೆ ತಂದು ಅವರ ಪ್ರತಿಭೆಯನ್ನ ತೋರಿಸುವವರೇ ನಿಜವಾದ ಬುದ್ಧಿವಂತರು ಅಂತ ನಾನು ಭಾವಿಸ್ತೇನೆ. ಇವತ್ತು ನಿಮಗೆ ಕರ್ನಾಟಕ ರಾಜ್ಯದಲ್ಲಿಯೂ ನಿಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಖೇಲ್ ಇಂಡಿಯಾ ಅಂತ ಒಂದು ವ್ಯವಸ್ಥೆಯನ್ನ ನಿಮಗೆ ಕ್ರೀಡಾಪಟುಗಳಿಗೆ ಇವತ್ತು ತಂದು ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇವತ್ತು ಒಲಿಂಪಿಕ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕ್ರೀಡಾಪಟುಗಳನ್ನು ಬೆಳೆಸಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿಕೊಂಡು ಇಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಆದ್ದರಿಂದ ನಾನು ಉದ್ದ ಮಾತಾಡಲಿಕ್ಕೆ ಹೋಗಲ್ಲ. ನಿಮ್ಮೆಲ್ಲ ಸಮಸ್ಯೆಗಳನ್ನು ನೀವು ನಿಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಖಂಡಿತವಾಗಿಯೂ ಸರ್ಕಾರವನ್ನು ನಾವು ಹೇಗೆ ಹೋಗ್ಬೇಕು ಅಂತ ಹೇಳಿಕೊಂಡು ಬೆತ್ತ ಹಿಡಿದು ವಿಧಾನಸಭೆ ನಡೆಸುವಂತ ನಮ್ಮ ಸಭಾಧ್ಯಕ್ಷರಿದ್ದಾರೆ. ಸರ್ಕಾರಕ್ಕೆ ಅವರು ಸರಿಯಾಗಿ ಗಮನಕ್ಕೆ ತಂದು ನಾವು ಸಹ ಅವರ ಜೊತೆಯಲ್ಲಿ ಹೋಗಿ, ಮಾನ್ಯ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಭೋಜೇಗೌಡರು, ನಾವೆಲ್ಲರೂ ಅವರು ನಮ್ಮನ್ನು ಕರೆದಿರುವ ಜೊತೆ ಹೋಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಒಮ್ಮತದ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ.
ನಮ್ಮ ಕ್ಷೇತ್ರದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ರಾಜ್ಯಾಧ್ಯಕ್ಷರಿಗೆ ಮತ್ತು ಎಲ್ಲ ಕ್ರೀಡಾಪಟುಗಳಿಗೆ ನಿಮಗೆಲ್ಲರಿಗೂ ನಾನು ಒಳ್ಳೆಯ ರೀತಿಯ ಸ್ವಾಗತವನ್ನು ನಮ್ಮ ಕ್ಷೇತ್ರಕ್ಕೆ ಕೋರುತ್ತಾ, ಹಾಗೆ ಒಳ್ಳೆಯ ರೀತಿಯ 3 ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಒಳ್ಳೆಯ ರೀತಿಯಿಂದ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಭಾರತ್. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೈತಿಕ ಬೆಂಬಲವನ್ನು ನೀಡಿದಂತಹ ಮಹನೀಯರನ್ನ ಗುರುತಿಸುವ, ಗೌರವಿಸುವ ಕಾರ್ಯಕ್ರಮಕ್ಕೆ ನಾವು ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ನಮ್ಮ ದೈಹಿಕ ಶಿಕ್ಷಣ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ, ಸ್ವಲ್ಪ ಹಿಂದೆ ಬನ್ನಿ. ನಿಜವಾಗಿ ಸರ್ ಇದೆ, 3 ದಿನ ಇನ್ನೂ 3 ದಿನ ಇದ್ದೇವೆ ನಾವು. ಪ್ರತಿನಿಧಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಾರ್ಯಗಳಿಗೆ ತೆರಳಬೇಕಾದಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇರೋದರಿಂದ ಇಷ್ಟೊತ್ತು ನಮ್ಮೊಟ್ಟಿಗೆ ತಾವೆಲ್ಲ ನಮ್ಮ ದನಿಗಳಿಗೆ ದಯವಿಟ್ಟು ಕುರ್ಚಿಯನ್ನು ತೆರವುಗೊಳಿಸಿ. ಕಾಲೇಜಿನ ಪ್ರಾಂಶುಪಾಲರು ಶ್ರೀ ಮಧು ಅವರು ಇಲ್ಲಿ ಇದ್ದಾರೆ. ತಾವು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನು, ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ನಿರ್ದೇಶಕರು ಆಗಿರುವಂತಹ ಭಾರತಿ ಮೇಡಮ್ ಅವರು ಅದು ಅಲ್ಲಿ ಮಧು ಸರ್ ಬರ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಹೇಳುವ. ಇವತ್ತಿಂದ ನಾಡಿನವರೆಗೆ ಪೂರ್ಣ ಸಹಕಾರವನ್ನು ಆಳ್ವಾಸಿನ ಬಿಪಿಎಡ್ ಎಂಪೆಡ್ ಕಾಲೇಜಿನ ವಿದ್ಯಾರ್ಥಿಗಳು ಜೊತೆಗೆ ಆಳ್ವಾಸಿನ ಎಲ್ಲ ದೈಹಿಕ ಶಿಕ್ಷಣ ಉಪನ್ಯಾಸಕರು, ತರಬೇತುದಾರರು ಸಹಕಾರ ನೀಡ್ತಾ ಇದ್ದಾರೆ. ಇನ್ನು ಇವತ್ತಿನ ನಮಗೆ ವಿಶೇಷವಾದ ವಾದ್ಯವೃಂದವನ್ನು ನೀಡಿದಂತಹ ಭುವನ ಜ್ಯೋತಿ ವಿದ್ಯಾಸಂಸ್ಥೆಗೆ ನಮ್ಮ ನೆನಪಿನ ಕಾಣಿಕೆ. ಅಲ್ಲಿಯ ಪ್ರಣತಿ ಬರಬೇಕು. ಭುವನ ಜ್ಯೋತಿ ವಿದ್ಯಾಸಂಸ್ಥೆಯ ವಾದ್ಯವೃಂದ ತಂಡದ ನಾಯಕಿ ಪ್ರಣತಿ ವೇದಿಕೆಗೆ ಬರುವಂತೆ ವಿನಂತಿ. ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ರೋಟರಿ ವಿದ್ಯಾಸಂಸ್ಥೆಯ ಅದ್ವಿತ, ಜೈನ ಪ್ರೌಢಶಾಲೆಯ ಅದಿತಿ ಹಾಗೂ ಸೈಂಟ್ ಥಾಮಸ್ ವಿದ್ಯಾಸಂಸ್ಥೆಯ ಸಂಹಿತ ತಾವು ವೇದಿಕೆಗೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಭುವನ ಜ್ಯೋತಿಯ ಪ್ರಣತಿ ಇದ್ದೀರಾ? ರೋಟರಿ ವಿದ್ಯಾಸಂಸ್ಥೆಯ ಅದ್ವಿಕಾ, ಇಂಜಿನಿಯರಿಂಗ್ ಕಾಲೇಜಿನ ಡೊಳ್ಳು ಕುಣಿತದ ನಾಯಕ ಚಿರಾಗ್ ತಾವು ವೇದಿಕೆಗೆ ಬರಬೇಕು. ಹಾಗೂ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಚೆಂಡೆ ವಾದ್ಯವೃಂದದ ಅನಿಕೇತನ್ ಹಲೋ ಎಲ್ಲ ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ವಿಷಯ. ಈಗ ಮಾರ್ಚ್ ಪಾಸ್ಟ್ ನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂತಹ ತಂಡವನ್ನು ಘೋಷಿಸುವ ಸಮಯ ಬಂದಿದೆ. ತೃತೀಯ ಸ್ಥಾನ ಆತಿಥೇಯ ದಕ್ಷಿಣ ಕನ್ನಡ. ಈಗ ಕೆಲವರಿಗೆ ಟೆನ್ಷನ್ ಆಯ್ತು, ದ್ವಿತೀಯ ಸ್ಥಾನ ಯಾರಿಗೆ ಅಂತ. ದ್ವಿತೀಯ ಸ್ಥಾನ ಯಾರಿಗೆ? ಅರುಣ್ ಪ್ರಸಾದ್ ರೈ ಅವರು ಬಂದು ಸ್ವೀಕರಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಅರುಣ್ ಪ್ರಸಾದ್ ಬೇಗ ಬನ್ನಿ ಸರ್. ಪ್ರಸಾದ್ ತಂಡ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ದ್ವಿತೀಯ ಸ್ಥಾನ ಬೆಣ್ಣೆನಗರಿ ದಾವಣಗೆರೆ. ತಂಡದ ನಾಯಕ ಬನ್ನಿ ಬೇಗ. ಪ್ರಮೋದ್ ಕುಮಾರ್ ಹೋಗಿದ್ದರು. ದಕ್ಷಿಣ ಕನ್ನಡ. ತೃತೀಯ ಸ್ಥಾನ ದಕ್ಷಿಣ ಕನ್ನಡ, ದ್ವಿತೀಯ ಸ್ಥಾನ ಬೆಣ್ಣೆನಗರಿ ದಾವಣಗೆರೆ. ಪ್ರಥಮ ಯಾರು? ಪ್ರಥಮ ನಾನು ಹೇಳ್ತೇನೆ. 9, 8 ಹೇಳಿ. 7, 5, 3, 2 ಕೋಲಾರ. ಅಧ್ಯಕ್ಷರ ಜಿಲ್ಲೆ, ರಾಜ್ಯಾಧ್ಯಕ್ಷರ ಜಿಲ್ಲೆ ಕೋಲಾರದ ನಾಯಕ ಬಂದು ಪ್ರಥಮ ಬಹುಮಾನವನ್ನು ಪಡ್ಕೊಳ್ಬೇಕು. ನಾಯಕರು ಮಾತ್ರ.
ವೇದಿಕೆ ಕಾರ್ಯಕ್ರಮಕ್ಕೆ ಧನ್ಯವಾದ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ಕೋಶಾಧಿಕಾರಿಗಳಾದ ಶ್ರೀ ಬಾಲರಾಜ್ ಇವರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ನಮ್ಮ ಹೆಮ್ಮೆಯ ಸಂಘ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ದಕ್ಷಿಣ ಕನ್ನಡ ಇವರ ಸಹಯೋಗದೊಂದಿಗೆ ಈ ಒಂದು ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆದಿತ್ತು. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀ UT ಖಾದರ್ ಸರ್, ಮಾನ್ಯ ಉಪಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಬೆಂಗಳೂರು, ಶ್ರೀ ಉಮಾನಾಥ್ ಕೋಟೆ ಶಾಸಕರು ಮಲ್ಕಿ ಗುಡುಬಿದ್ರೆ ಹಾಗೂ ಶ್ರೀ SL ಭೋಜೇಗೌಡರ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಅದೇ ರೀತಿಯಾಗಿ ಈ ಒಂದು ಮೋಹನ್ ಆಳ್ವಾ ಸರ್ ಅವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಶೇಷವಾಗಿ ಶ್ರೀಮತಿ ಭಾರತಿ ಮೇಡಮ್ ಮಾನ್ಯ ನಿರ್ದೇಶಕರು ಮೈನಾರಿಟಿ ಆಯುಕ್ತರ ಕಚೇರಿ, ಶ್ರೀ ನರಸಿಂಹಯ್ಯ ಸರ್ ಸಹ ನಿರ್ದೇಶಕರು ದೈಹಿಕ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ, ಅದೇ ರೀತಿ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು, ಅದೇ ರೀತಿ ನಮ್ಮ ಹೆಮ್ಮೆಯ ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಲಿಲಿ ಪಾಯಸ್ ಮೇಡಮ್, ತ್ಯಾಗ ಮರೇಕಳ, ಭುವನೇಶ್ವರ್ ಸರ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಕಾಲವಾಡ ಸರ್, ಹರೀಶ್ ರೈ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ತಂಡಕ್ಕೆ ಹಾಗೂ ಪತ್ರಕರ್ತರಿಗೂ ಮತ್ತೆ ವಿಶೇಷವಾಗಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಎಲ್ಲ ಜಿಲ್ಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ